ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತದ್ದು ಬಹುಶಃ ಬಹಳ ಹಿಂದಿನಿಂದಲೂ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಕೆಮಿಕಲ್ ಕಂಟಕ ಅನ್ನುವಂತ ಹೆಸರಿನಲ್ಲಿ MRPL ಕಂಪನಿ ಮಾಡ್ತಾ ಇರುವಂತ ಅಧ್ವಾನಗಳ ಬಗ್ಗೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ವಿ. ಬಹುಶಃ ಬಹಳ ಹಿಂದಿನಿಂದಲೂ ಹೋರಾಟಗಳು ನಡೀತಾ ಇದೆ. ಆ ಹೋರಾಟವನ್ನ ಕಂಪನಿ ಆಗಿರಬಹುದು, ಜನಪ್ರತಿನಿಧಿಗಳಾಗಿರಬಹುದು, ಯಾರೂ ಕೂಡ ಕಿವಿಗೆ ಹಾಕಿಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ ಇಲ್ಲ. ಜೋಕಟ್ಟೆ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಕೋಕ್ ಮತ್ತು ಸಲ್ಫರ್ ಘಟಕದಿಂದ ಜನ ಕಷ್ಟ ಪಡ್ತಾ ಇರುವಂತದ್ದು ಕೂಡ ನಿಂತಿಲ್ಲ. ಸೊ ಈ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಈ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಅತಿಥಿ DYFI ಸಂಘಟನೆಯ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಳ್ಳ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುನೀರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಮಗೆ ಅನಿಸ್ತಾ ಇರುವಂತದ್ದು, ಮುನೀರ್ ಮತ್ತು ಅವರ ಉಳಿದ ಜೋಕಟ್ಟೆಯ ಹೋರಾಟಗಾರರದು ಕೂಗು ಏನಿದೆ ಅರಣ್ಯ ರೋದನ ಆಗಿ ಬದಲಾಗ್ತಾ ಇದೆ. ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದ್ದೀರಿ. ಯಾರು ಅದಕ್ಕೆ ಪ್ರತಿಸ್ಪಂದಿಸಬೇಕು ಅದನ್ನ ಕಿವಿಗೆ ಹಾಕಿಕೊಳ್ಳದ ರೀತಿಯಲ್ಲಿ ಸುಮ್ಮನೆ ಕೂತಿದ್ದಾರೆ. ಏನ್ ಅನ್ಸತ್ತೆ ನಿಮಗೆ? ಅಂದ್ರೆ ಈ ಬಗ್ಗೆನೇ ಹಲವಾರು ಬಾರಿ ಮಾತಾಡಿದ್ದೀವಿ. ಬಹುಶಃ 10 ತಿಂಗಳು ಕಳೀತು ನಮ್ಮ ಹೋರಾಟಕ್ಕೆ. ಸಹಜವಾಗಿ ನಮಗೂ ಹಾಗೆ ಅನಿಸ್ತಾ ಇದೆ. ನಾವು ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ, ಹಗಲು ರಾತ್ರಿ ಇದರ ವಿರುದ್ಧ ಚಳವಳಿಗಳನ್ನ ಮಾಡಿ, ಅಧಿಕೃತ ಆಧಾರಗಳನ್ನು ಕೊಟ್ಟರು, ಇಡೀ ರಾಜ್ಯದಲ್ಲಿ ಇದರ ವಿರುದ್ಧ ಒಂದು ಅವೇರ್ನೆಸ್ ಇದ್ರೂ ಕೂಡ ನಮ್ಮ ಸರ್ಕಾರಗಳು ಮತ್ತು ಕಂಪನಿ ಒಂದಿಷ್ಟು ಕೂಡ ಸರಿಯಾದ ಸ್ಪಂದನೆಗಳನ್ನು ಮಾಡದೇ ಇರೋದನ್ನು ನೋಡುವಾಗ ನಮಗೆ ಬಹಳ ಬೇಸರ ಆಗ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಈ ರೀತಿಯ ಪ್ರತಿಭಟನೆಗಳು ಕೂಡ ಅಂದ್ರೆ ನನಗೆ ಅನಿಸುವಂತದ್ದು, ನೀವು ಅಣಕು ಶವಯಾತ್ರೆ ಅಂತ ಮಾಡಿದ್ರಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಎದುರು ಪ್ರತಿಭಟನೆ ಮಾಡಿದ್ರಿ, DC ಕಚೇರಿ ಎದುರು ಪ್ರತಿಭಟನೆ, ಇನ್ನು ಏನು ಮಾಡೋದಕ್ಕೆ ಬಾಕಿ ಇದೆ? ಏನು ಮಾಡಿದ್ರೆ ಕಣ್ಣು ತೆರೆಯೋದಕ್ಕೆ ಸಾಧ್ಯ? ಅದೇ ನಮ್ಗೆ ಅನಿಸೋದು. ನಾವು ಇಷ್ಟರವರೆಗೆ ತೀವ್ರವಾದ ಹೋರಾಟ, ಆದರೆ ಕಾನೂನಿನ ಚೌಕಟ್ಟಿನೊಳಗೇನೆ ಶಾಂತಿಯುತ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ ಅಂದಾಗ ಸಹಜವಾಗಿ ಜನ ಕಾನೂನನ್ನು ಮುರಿಯುವತ್ತನೇ ಹೋಗ್ಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅದರಿಂದಾಗಿ ಬಹುಶಃ ನಮ್ಗೆ ಅನಿಸ್ತದೆ, ನಾವು ಮಾಡ್ತಾ ಇರೋ ತಪ್ಪು, ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಇರೋದೇ ಈ ಸರ್ಕಾರ ನಮ್ಮ ತಪ್ಪಾಗಿ ಭಾವಿಸಿದೆ. ಅದರಿಂದಾಗಿ ನಮ್ಮ ಹೋರಾಟಗಳ ರೀತಿ ನೀತಿಗಳನ್ನು ಬದಲಾಯಿಸಬೇಕಾಗ್ತದೆ ಎನ್ನುವಂತ ಒಂದು ಅನುಮಾನಗಳು ನಮ್ಮನ್ನು ಮತ್ತು ಜೋಕಟ್ಟೆ ಮತ್ತು ಪರಿಸರದ ನಾಗರಿಕರನ್ನು ಇವತ್ತು ಕಾಡ್ತಾ ಇದೆ. ಆದ್ರೆ ಒಂದಂತೂ ಸ್ಪಷ್ಟ, ಈ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಕೂಗಿಗೆ ಬೆಲೆ ಸಿಗಲೇಬೇಕು. ಆದರೆ ವರ್ಷಗಟ್ಟಲೆ ಈ ರೀತಿ ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿ ನಮ್ಮನ್ನು ಹತಾಶರನ್ನಾಗಿಸೋದು, ನಮ್ಮನ್ನ ಕಾನೂನು ಕೈಗೆತ್ತಿಕೊಳ್ಳುವ ರೀತಿಯಲ್ಲಿ ಸರ್ಕಾರವೇ ಪ್ರಚೋದನೆ ಕೊಡೋದು ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಅನ್ನುವಂಥದ್ದು ನಮ್ಮ. ನಾನು ಮೊದಲಿಗೆ ಹೇಳಬೇಕು, ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನ ಹೇಳಬಹುದು. ಬಹುಶಃ ಮೊನ್ನೆ ನಡೆದಂತ ಘಟನೆ ಕೂಡ ವಿಜುವಲ್ ಬರ್ತಾ ಇದೆ ನಿಮ್ಮ ಎದುರು. ಕೋಕ್ ಘಟಕದ ಧೂಳು ಏನಿದೆ ಇಡೀ ಮನೆಯ ಮೇಲೆ ಬಿದ್ದಿರುವಂತದ್ದು ಅಥವಾ ಇಡೀ ಪರಿಸರದ ಮೇಲೆ ವ್ಯಾಪಿಸಿರುವಂತದ್ದು, ಆ ವಿಜುವಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ನಿಮ್ಮ TV ಸ್ಕ್ರೀನ್ ನ ಮುಂದೆ. ಸರ್, ಅದೇ ಮೊನ್ನೆ ಏನಾಯ್ತು ಅನ್ನುವಂಥದ್ದು, ಮೊನ್ನೆ ಒಂದು ರೀತಿಯಲ್ಲಿ ನಮಗೆ ಅನಿಸ್ತಾ ಇತ್ತು, ಹೋರಾಟಗಳ ಆರಂಭ ಆಗಿದೆ, ಇನ್ನಾದ್ರೂ ಸ್ವಲ್ಪ ಎಚ್ಚೆತ್ತುಕೊಳ್ಳಬಹುದು MRPL ಕಂಪನಿ. ಒಮ್ಮೆ ತಪ್ಪು ಮಾಡುವಂಥದ್ದು ಸಹಜ, ಯಾವುದೇ ಕಂಪನಿ ಮಾಡತ್ತೆ, ಸೇಫ್ಟಿ ಮೆಷರ್ಸ್ ಅದು ಇದು, ಅದರ ಪ್ರಾಬ್ಲಮ್ ಬರಬಹುದು. ಗೊತ್ತಿದ್ದು ಮತ್ತೆ ಮಿಸ್ಟೇಕ್ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಮೊನ್ನೆ ಏನಾಯ್ತು? ಆಗಸ್ಟ್ 15ರ ದಿನ ಇಡೀ ನಮ್ಮ ಜಿಲ್ಲೆ ಒಂದು ರೀತಿಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿತ್ತು. ಜಿಲ್ಲಾಧಿಕಾರಿ, ಮಂತ್ರಿಗಳು ಸ್ವಾತಂತ್ರ್ಯಾಚರಣೆ ಮಾಡಿದ್ದಾರೆ, ಜೋಕಟ್ಟೆಯ ನಾಗರಿಕರು ಮಾಡಿದ್ದಾರೆ, MRPL ಕಂಪನಿ ಕೂಡ ಧ್ವಜಾರೋಹಣವನ್ನು ಮಾಡಿದೆ. ಆ ಸಂಭ್ರಮ ಇನ್ನೇನು ಮುಗಿತಾ ಬರ್ತದೆ ಅನ್ನುವಾಗ ಸಾಯಂಕಾಲ 6 ಗಂಟೆಗೆ ಒಂದು ಜೋಕಟ್ಟೆ ಗ್ರಾಮ ಮತ್ತು ಹತ್ತಿರದ ಹೊಸದಾಗಿ ಕೆಂಜಾರು ಗ್ರಾಮದ ಮೇಲೆ ಒಂದು ರೀತಿಯಲ್ಲಿ ಹನಿಯಾದ ಮಳೆಯಷ್ಟೇ ಪ್ರಮಾಣದಲ್ಲಿ ಈ ಕೋಕ್ ಪೌಡರ್ ಸುರಿಲಿಕ್ಕೆ ಆರಂಭ ಆಗಿದೆ. ಇನ್ನೊಂದು ಕಡೆ ಸಲ್ಫರ್ನ ಕೆಟ್ಟ ವಾಸನೆ ಮೂಗಿಗೆ ಬಡಿಲಿಕ್ಕೆ ಶುರು. ಇದು ಹೊಸ ಪ್ರದೇಶಕ್ಕೆ ವ್ಯಾಪಿಸಿತು. ಇನ್ನಷ್ಟು ಅಂದ್ರೆ ಇವರು ಕಂಟ್ರೋಲ್ ಮಾಡುವಾಗ ಕಡಿಮೆ ಆಗ್ತಾ ಹೋಗ್ಬೇಕು, ಆದ್ರೆ ಇಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಹೋಯ್ತು ಕೆಂಜಾರಿಗೆ. ಆ ಸಂದರ್ಭದಲ್ಲಿ ಜನ ಹತಾಶರಾದ್ರು. ದಿನ ನಾವು ಅಳ್ತಾ ಇದ್ರೆ ಯಾರು ಕೇಳ್ತಾರೆ ಅನ್ನುವಂತ ಪ್ರಶ್ನೆ. ಆದ್ರೂ ನಾವು ಕೊನೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ದೂರು ಕೊಟ್ವಿ, ಏನಾದ್ರೂ ಮಾಡಿದನ್ನು ಒಂದ್ಸಲ ನಿಲ್ಸಿ ಅಂತ, ಈಗ ತಕ್ಷಣಕ್ಕೆ ಸುರಿಯುತ್ತಿರುವುದನ್ನು ಕಂಟ್ರೋಲ್ ಮಾಡಿ ಅಂತ. ಆದ್ರೆ ಏನೂ ಇಲ್ಲ, ಬೆಳಿಗ್ಗೆವರೆಗೆ ಅಲ್ಲಿ ಸುರಿದಿದೆ. ಅಲ್ಲಿಯ ಜನ ವಸ್ತುಶಃ ಅವತ್ತು ರಾತ್ರಿ ನಿದ್ರೆ ಇಲ್ಲದೆ, ಸುಮ್ಮನೆ ಊಟ ತಿಂಡಿ ಇಲ್ಲದೆ ಕೂತ್ಕೊಳ್ಳುವಂತ ಪರಿಸ್ಥಿತಿ. ಹೊರಗಡೆ ಬಂದಾಗ ಸ್ಕೂಲ್ ಬಿಟ್ಟು ಸಾಯಂಕಾಲ ಎಲ್ಲೋ ಫಂಕ್ಷನ್ಗೆ ಹೋಗಿ ಬಂದವರದೆಲ್ಲ ಮುಖ ಎಲ್ಲ ಕಪ್ಪು, ಹೊರಗಡೆ ನಿಂತಿರುವಂತ ಕಾರು, ಆಟೋ, ಬೈಕುಗಳು ಕಪ್ಪು.
ನೇತು ಹಾಕಿರೋ ಮಕ್ಕಳ ಯೂನಿಫಾರ್ಮ್ ಏನಿದೆ ಒಣ ಹಾಕಿರೋದು ಅವುಗಳು ಕಪ್ಪಾಗಿದೆ, ನೀರಿನ ಟ್ಯಾಂಕಿನ ಒಳಗಡೆ ಬಿದ್ದು ನೀರು ಇದಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಸ್ತುಶ ಒಂದು ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಮರುದಿವಸ ಬೆಳಿಗ್ಗೆ 9:30 ಗಂಟೆ ಆಗುವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಬಂದಿದ್ದಾರೆ. ಜೊತೆಯಲ್ಲಿ ಈ ಬಾರಿ ಪ್ರಥಮ ಬಾರಿಗೆ MRPL ನ ಡೈರೆಕ್ಟರ್ ಕೆ ವೆಂಕಟೇಶ್ ಅವರು ಮತ್ತು ಅವರ ತಂಡ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳ ಜೊತೆಯಲ್ಲಿ ಬಂದಿದ್ದಾರೆ. ಬಂದು ಸ್ಯಾಂಪಲ್ ಎಲ್ಲ ಸಂಗ್ರಹಿಸಿದ್ರು. ನಾನು ಅವಾಗ ಒಂದಿಗೊಂದು ಮಾತು ಹೇಳಿದೆ, ಬಹಳ ಶಾಂತಿಯುತವಾಗಿದ್ರು ಜನ. ಇದು ನೋಡಿ, ಈ ಜಿಲ್ಲೆಯಲ್ಲಿ ಮಾತ್ರ ನಿಮ್ಗೆ ಇಂಥ ಟ್ರೀಟ್ಮೆಂಟ್ ಸಿಗುತ್ತೆ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ರೆ ವರ್ಷ ಪೂರ್ತಿ ಇದನ್ನು ಹೋರಾಟ ಮಾಡಿದ್ರು ನಮ್ದೇನಿಲ್ಲ, ನಾವು ಕರೆಕ್ಟ್ ಇದ್ದೀವಿ ಅಂತ. ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಇಷ್ಟುದ್ದ ಪತ್ರವನ್ನು ಮೀಡಿಯಾಗಳಿಗೆ ಬರೀತೀರಿ, ನಾವು ಕರೆಕ್ಟ್ ಇದ್ದೀವಿ, ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅದು ರಸ್ತೆ ಧೂಳು ಅದು ಇದು ಅಂತ. ಆದ್ರೂ ಇಷ್ಟು ಈಗ ನಿಮ್ಮ ಕಣ್ಣೆದ್ರೆ ಕಾಣ್ತಾ ಇದೆ, ಆದ್ರೂ ಜನ ಶಾಂತಿಯುತವಾಗಿ ನಿಮ್ಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಉತ್ತರ ಇರಲಿಲ್ಲ. ಆದ್ರೂ ಕೂಡ ಜನರಿಗೆ ಎಷ್ಟು ಆಕ್ರೋಶ ಆಗಿತ್ತು ಅಂದ್ರೆ, ಅಲ್ಲಿದ್ದಂಥ ಮಹಿಳೆಯರು ಅವರಿಗೆ ಸ್ನೇಹಪೂರ್ವಕವಾಗಿ ನೋಡಿ, ನೀವು ಇಲ್ಲ ಅಂತ ಹೇಳ್ತೀರಿ, ಆದ್ರೆ ನಿಮ್ಮ ಕಂಪನಿಗೆ ಇದು ಗೊತ್ತಾಗಬೇಕು, ಅದಕ್ಕಾಗಿ ನೀವು ಧರಿಸಿರುವಂತ ಈ ಬಿಳಿ ಬಟ್ಟೆಯ ನಿಮ್ಮ ಬೆನ್ನಿಗೆ ನಾವು ಇದನ್ನು ಅಂಟಿಸ್ತೀವಿ ಅಂತ ಹೇಳಿ ಬೆನ್ನಿಗೆ ಅಂಟಿಸಿದ್ದಾರೆ. ಅದು ಇಲ್ಲಿ ಕಾಣ್ತಾ ಇದೆ. ಅದರಿಂದಾಗಿ ಬಹುಶಃ ಇದು ಒಂದು ಸಂಕೇತ, ಇದು ಜನರ ತಾಳ್ಮೆಯ ಕಟ್ಟೆ ಹೊಡಿತಾ ಇದೆ, ಅವರು ಹತಾಶರಾಗ್ತಾ ಇದ್ದಾರೆ, ಅವರು ತಮ್ಮ ಹೋರಾಟದಲ್ಲಿ ಶಾಂತಿಯುತ ವಿಧಾನವನ್ನ ಕೈಬಿಡ್ತಾ ಇದ್ದಾರೆ ಅನ್ನುವಂಥ ಸೂಚನೆ. ಅವತ್ತು ಅಧಿಕಾರಿ ಬಂದಿರೋರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಮತ್ತು ಇವರು MRPL ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ರು, ಹೌದು ತಪ್ಪಾಗಿದೆ, ಇದು ಯಾವ ರೀತಿ ಆಗಿದೆ ಅಂತ ನಾವು ಗಮನಿಸ್ತೀವಿ, ಯಾಕಾಯ್ತು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅವತ್ತು ಸಾಯಂಕಾಲ ಮೀಡಿಯಾದವರು ಕೇಳಿದ್ರೆ ಅದು ಯಾವುದೋ ಒಂದು ಪ್ಲಾಂಟ್ ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಯ್ತು, ಅದಕ್ಕಾಗಿ ಇವತ್ತು ಸ್ವಲ್ಪ ಹಾರಿದೆ. ಮುನೀರ್ ಅವರೊಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಇದು ಮಲಲಿಯಿಂದ ಸೈಯದ್ ಅಂತ. ಸೈಯದ್ ಅವರೇ ಮಾತಾಡಿ, ಏನ್ ಹೇಳ್ತೀರಿ? ಏನಿಲ್ಲ, ಇಲ್ಲಿಂದ ನಮಗೆ ಕೈಕಂಬದಿಂದ 4 ಕಿಲೋಮೀಟರ್ ಉಂಟು, ಇಲ್ಲಿವರೆಗೂ ಬರ್ತದೆ ಅದರ ಸ್ಮೆಲ್. ನೀವು ಕೈಕಂಬದಿಂದ ಮಾತಾಡ್ತಾ ಇದ್ದೀರಾ? ಕೈಕಂಬ ಮಲಲಿಯಿಂದ 4 ಕಿಲೋಮೀಟರ್ ಒಳಗಿದ್ದೇವೆ ನಾವು. ಆದ್ರೆ 4-5 ಗಂಟೆ ಇಲ್ಲಿ ಸಹ ನಮಗೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ಅವರು ಹೇಗೆ ಅದನ್ನು ಇದ್ ಮಾಡ್ತಾರೆ, ಅದೇ ನಮಗೆ ಟೆನ್ಷನ್ ಆಗಿದೆ. ನಾವು ಹೊರಗೆ ಬರುವಾಗ ತುಂಬಾ ಸ್ಮೆಲ್, ಅಂದ್ರೆ ಅದು ನಿಲ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ಅಷ್ಟು ಹತ್ತಿರ ಇದ್ದವರು ಅವರ ಗತಿ ಏನಾಗಿರುವುದು? ಎಸ್, ಅಂದ್ರೆ ಜನಪ್ರತಿನಿಧಿಗಳು ಮಾತಾಡೋದೇ ಇಲ್ಲ, ಏನು ಕೇಳಿದ್ರು ಇಲ್ಲ ಅಂತದ್ದೆಲ್ಲ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಪ್ಪ. ಅಲ್ಲ, ಜನಪ್ರತಿನಿಧಿಗಳು ಅವರು ಅದು ಅಂದ್ರೆ ಜನಪ್ರತಿನಿಧಿಗಳು ಬಿಡಿ, ಅವರು ನಮ್ಮ ಓಟು ಕೇಳುವಾಗ ಮಾತ್ರ ಬರ್ತಾರೆ, ಮತ್ತೆ ಅವರಿಗೆ ನಮ್ಮ ನೆನಪೇ ಇಲ್ಲ. ಅವರದು ಇದ್ದದ್ದೇ ನಾವು ತುಂಬಾ ವರ್ಷ ನೋಡ್ತೇವಲ್ಲ, ಇದಕ್ಕೆ ಇನ್ನು ನಾವು ಎಲ್ಲ ಕೂಡಿ ಅದೊಂದು ಪ್ರತಿಭಟನೆ, ಅದಕ್ಕೆ ಒಳ್ಳೆಯ ಒಂದು ನಿರ್ಧಾರ, ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ಬೇಕು. ಇದನ್ನು ಯಾವುದೊಂದು ವ್ಯವಸ್ಥೆ ಮಾಡಿ ನಮಗೆ ಬದುಕಬೇಕಿಲ್ಲಿ. ಎಸ್ ಸೈಯದ್ ಅವರೇ, ಧನ್ಯವಾದಗಳು ಸರ್. ಅದೇ ಒಂದು ಕಂಪನಿ, ಜವಾಬ್ದಾರಿಯುತ ಕಂಪನಿ ಅಂತ ಹೇಳಿದ್ರೆ, ನನ್ನಿಂದ ಒಂದು ಸಮಸ್ಯೆ, ಅದು ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂತ ಆದಾಗ ನನ್ನಿಂದ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ತಿದ್ದಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಕು. ಬಟ್ ಇಲ್ಲಿ ಆಗ್ತಾ ಇರುವಂತದ್ದು ನೀವು ಹೇಳಿದ್ರಿ, ಕೆಂಜಾರು ಗ್ರಾಮದ ಕಡೆಗೂ ಕೂಡ ಈಗ ವಿಸ್ತಾರ ಆಗಿದೆ, ಅದರ ವ್ಯಾಪ್ತಿ, ಅದರ ಕಿರುಕುಳದ ವ್ಯಾಪ್ತಿ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಸೊ ಏನು ಇದರ ಅರ್ಥ ಏನು? ಒಮ್ಮೆ ಇಲ್ಲಿಂದ ಎದ್ದು ಹೋಗ್ಲಿ, ನಾವು ಮಾತ್ರ ಇದ್ದು ಬಿಡ್ತೀವಿ, ಜೋಕಟ್ಟೆ ಅವರು ಬೇಡ, ಆ ಕಳವಾರು ಭಾಗದಲ್ಲಿ ಒಬ್ಬ ಮನುಷ್ಯ ಇರೋದು ಬೇಡ, ಕೆಂಜಾರ್ನಲ್ಲಿ ಇದ್ರೆ ಅಲ್ಲಿನ ಜನಗಳು ಇರೋದು ಬೇಡ, ಈ ಮನಸ್ಥಿತಿ ಏನಾದ್ರೂ ಇದೆಯಾ ಅಂತ ಇರ್ಬೋದು. ಮೊನ್ನೆ ನಾನು MRPL ಯಾರೋ ಒಬ್ಬ ಅಧಿಕಾರಿ ಹತ್ರ ಮಾತಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ನಮ್ದು ಪಬ್ಲಿಕ್ ಸೆಕ್ಟರ್ ಕಂಪನಿ, ನಾವು ಇದಲ್ಲ, ಯಾವುದೇ ಖಾಸಗಿ ಕಂಪನಿ ಅಲ್ಲ, ನೀವು ನಮ್ಮ ಜೊತೆ ಸ್ವಲ್ಪ ಪಾಸಿಟಿವ್ ಆಗಿರ್ಬೇಕು ಅನ್ನೋ ಮಾತನ್ನು ಹೇಳಿದ್ರು. ಮತ್ತೆ ನಮ್ಗೆ ಇನ್ನೂ ವಿಸ್ತರಣೆ ಆಗ್ಲಿಕ್ಕಿದೆ, ಇನ್ನಷ್ಟು ಹೊಸ ಪ್ರೊಡಕ್ಷನ್ಗಳನ್ನು ನಾವು ಉತ್ಪಾದನೆ ಮಾಡಬೇಕಾಗಿದೆ, ಅದರಿಂದಾಗಿ ದೇಶಕ್ಕೂ ಲಾಭ ಇದೆ, ಕಂಪನಿಗೂ ಲಾಭ ಇದೆ, ಸರ್ಕಾರಕ್ಕೂ ಲಾಭ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಅವರಿಗೆ ಅವರ ಮಾತಲ್ಲಿ ಇನ್ನಷ್ಟು ವಿಸ್ತರಣೆ ಆಗ್ಲಿಕ್ಕಿದೆ, ಇನ್ನಷ್ಟು ಹೊಸ ಘಟಕಗಳು ಬರ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಇವರು ವಿಸ್ತರಣೆ ಆಗ್ಲೇಬೇಕು, ಜಾಗ ಬೇಕು. ಬಹುಶಃ ಜನರು ಈಗ ಈ ರೀತಿಯಲ್ಲಿ ಇಷ್ಟರವರೆಗೆ ಖಾಲಿ ಜಾಗಗಳನ್ನಲ್ಲಿ ಇವರು ಕಬಳಿಸಿ ಆಯ್ತು, ಇನ್ನು ಜನವಸತಿ ಇದ್ದ ಪ್ರದೇಶಕ್ಕೆ ಬರಬೇಕು. ಬರುವಾಗ ಇವರಿಗೆ ಪ್ಯಾಕೇಜ್ಗಳನ್ನ ಕೊಟ್ರೆ ತುಂಬಾ ದೊಡ್ಡ ರೀತಿಯ ಮೊತ್ತಗಳಾಗ್ತದೆ, ಉದ್ಯೋಗ ಕೊಡಬೇಕು. ಅದಕ್ಕಾಗಿ ಬಹುಶಃ ಜನ ತಮ್ಮಷ್ಟಕ್ಕೆ ಎದ್ದು ಹೋಗ್ಲಿ, ಇವರು ಕೊಟ್ಟಷ್ಟು ಸ್ವೀಕಾರ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥ ಭಾವನೆಯಿಂದ ಈ ಉಪಟಳವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ಜನರಿಗಿದೆ. ಅದರ ಜೊತೆಯಲ್ಲಿ ಇನ್ನೊಂದೇನಂತ ಕೇಳಿದ್ರೆ, ಇವರಿಗೆ ಅತಿಯಾದಂಥ ಅಹಂಕಾರ ಇದೆ. ಇವರು ಆರಂಭದಲ್ಲಿ, ಹೌದು, ಒಂದು ಕಂಪನಿ ಆರಂಭ ಆದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದಿಷ್ಟು ಸಮಸ್ಯೆಗಳಿರ್ತದೆ ಪ್ರೊಡಕ್ಷನ್ ಮಾಡುವಾಗ, ಅದು ಸುಧಾರಿಸ್ಕೊಳ್ಬೇಕು. ಈಗ 1 ವರ್ಷ 1.5 ತಿಂಗಳಾಯ್ತು, ಆದ್ರೂ ಇನ್ನೂ ಕೂಡ ನಮ್ಮ ಕಂಪನಿಗಳು ಇತ್ತೀಚೆಗಷ್ಟೇ ಆರಂಭ ಆಗಿದೆ ಪ್ರೊಡಕ್ಷನ್, ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಅಂತ 1 ವರ್ಷ 1.5 ತಿಂಗಳ ನಂತರನೂ ಹೇಳ್ತಾ ಇದ್ದಾರೆ. ಅದೇ ಡೈಲಾಗ್. ನನಗೆ ಇನ್ನೂ ಬಹಳ ಬೇಸರ ಅನಿಸಿದ್ದು, ಅಲ್ಲಿ ನಾನು ಮೊನ್ನೆ ಕೆಂಜಾರಲ್ಲಿ 16ನೇ ತಾರೀಕು ಬೆಳಿಗ್ಗೆ ಅಧಿಕಾರಿಗಳ ಹತ್ರ ಕೇಳಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿ ಹತ್ರ ಕೇಳಿದೆ, ಬಂದಿದ್ದು ಲಕ್ಷ್ಮೀಕಾಂತ್ ಅಂತ.
ನೀವು ಇನ್ನು ಮೊನ್ನೆ ಜೂನ್ 30ಕ್ಕೆ ನಿಮ್ಮ ಇದು ಲೈಸೆನ್ಸ್ ಕೊಟ್ಟದ್ದು ಎಂಡ್ ಆಗಿದೆ, ನೀವು ರಿನ್ಯೂವಲ್ ಮಾಡಿಲ್ಲ. ಈಗ ಅಧಿಕೃತವಾಗಿ ಅವರಿಗೆ ಲೈಸೆನ್ಸ್ ಇಲ್ಲ, ಪರವಾನಗಿ ಇಲ್ಲದವರು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದು ಇಷ್ಟು ಸುರಿತಾ ಇದೆ, ನೀವು ಯಾಕೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲ್ಲ, ನೀವು ಯಾಕೆ ಅವರ ಘಟಕಕ್ಕೆ ಬೀಗ ಆಗ್ತಾ ಇಲ್ಲ ಅಂತ ಕೇಳಿದಕ್ಕೆ ನೋಡಿ ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ, ಬಂದ್ ಮಾಡುವಷ್ಟು ಶಕ್ತಿ ನಮ್ಗಿಲ್ಲ. ಲೈಸೆನ್ಸ್ ಇಲ್ಲದೆ ರನ್ ಆಗ್ತಾ ಇರುವಂತ ಒಂದು ಘಟಕವನ್ನ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮುಚ್ಚಲಿ. ಸೊ ಹಲ್ಲು ಕಿತ್ತ ಹಾವು ಹಾಗಾದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಲ್ಲಿಲ್ಲ, ಖಂಡಿತವಾಗಿ ಕೇವಲ ಬುಸುಗುಡುವಂತದ್ದು ಮಾತ್ರ ಕೆಲಸ. ಏನಾದ್ರು ನೀವು ನಿಮ್ಮಂತ ಹೋರಾಟಗಾರರು ಯಾರಾದ್ರೂ ಬಂದು ಹೇಳಿದ್ರೆ ನೋಡಿ ನಾವು ಈಗ ಕ್ಯಾನ್ಸಲ್ ಮಾಡಿದ್ದೇವೆ ಅಂತ ಹೇಳಿ ಸುಮ್ಮನಾಗೊಂದು. ಸೊ ಅದು ಇರೋದಕ್ಕೆ ಯಾಕಾಗಾದ್ರೆ ವೇಸ್ಟ್ ಆಗಾದ್ರೆ ಸುಮ್ಮನೆ ಬಿಳಿಯಾನೆಯನ್ನು ಸಾಕ್ತಾ ಇದ್ದೇವೆ ಅಂತ ಆಯ್ತು. ನಾವು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಕಂಪನಿ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಇದನ್ನು ಇಟ್ಕೊಂಡಂಗಿದೆ ಸರ್ಕಾರ, ಕಂಪನಿ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ. ಅದ್ರ ಜೊತೆಯಲ್ಲಿ ಆಯ್ತು ಸಾರಿ ಎಂತೆಲ್ಲ ನಾನು DC ಗೆ ಫೋನ್ ಮಾಡಿದೆ, ಅಲ್ಲೇ ಫೋನ್ ಮಾಡಿದೆ, DC ಗೆ ಫೋನ್ ಮಾಡಿ ನಾನು ಹೇಳಿದೆ, ಸರ್ ಹಿಂಗೆಲ್ಲ ಆಗಿದೆ, 11 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನೀವು ಒಂದ್ಸಲೂ ಬಂದಿಲ್ಲ, ಇವತ್ತಾದ್ರೂ ಬಂದು ನೋಡಿ ಸರ್ ಏನಾದ್ರು ಮಾಡಿ ಅಂತ. ನಾನೇನ್ ಮಾಡೋದು, ನಿಮ್ಮ ಮಂತ್ರಿಗೆ ಹೇಳಿ, ಮಂತ್ರಿ ಇಲ್ಲೇ ಇದ್ದಾರೆ, ಅಲ್ಲೇ ಇದ್ರು ಜಿಲ್ಲಾಧಿಕಾರಿ, ಅಲ್ಲಿಯ ಲೋಕಲ್ ಮಂತ್ರಿ ಅಭಯ್ ಚಂದ್ರ ಜೈನ್, ಉಸ್ತುವಾರಿ ಸಂಚಿ ರಮಣತ್ ರೈ, ಇನ್ನೊಬ್ಬ ಶಾಸಕರಾಗಿರುವಂತಹ ಇವರು ನಮ್ಮ ಮೊಯ್ದೀನ್ ಬಾವ, ಎಲ್ಲರೂ ಕೂಡ ಕೆಂಜಾರು ಗ್ರಾಮದ ಅಲ್ಲಿರುವ ಏರ್ಪೋರ್ಟ್ ಅಲ್ಲಿ ಹಜ್ ಹೋಗುವವರನ್ನು ಬೀಳ್ಕೊಡೆ ಮಾಡ್ಲಿಕ್ಕೆ ಅಲ್ಲೇ ಇದ್ರು. ಆ ಜಿಲ್ಲಾಧಿಕಾರಿ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು, ಅದೇ ಗ್ರಾಮದಲ್ಲಿ ಇದ್ದಾರೆ ಅಂತ. ನೀವು ಅವರಿಗೆ ಸಂಪರ್ಕ ಮಾಡಿದ್ರು, ಅವರನ್ನ ಊರವರು ಸಂಪರ್ಕ ಮಾಡಿ, ನಾನು ಸಂಪರ್ಕ ಮಾಡಲಿಲ್ಲ. ಅವರು ಹೇಳಿದ್ರು ನಾವು ಏನ್ ಮಾಡುದು, ಮುಖ್ಯಮಂತ್ರಿಗೆ ಹೇಳಿದೇವಲ್ಲ, ಮುಖ್ಯಮಂತ್ರಿಯನ್ನ ಕೇಳೋಣ ಅಂತ. ಎಸ್ ಮುನೀರ್ ಅವರು ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾ ಮೊಹಮ್ಮದ್ ರಿಯಾಜ್ ತತ್ತಾಡಿಯಿಂದ ಮಾತಾಡ್ತಿದ್ದೀನಿ. ಮಾತಾಡಿ ರಿಯಾಜ್ ಅವ್ರೆ, ಏನ್ ಹೇಳ್ತೀರಿ? ಜೋಗಟ್ಟೆ. ಅದೇ ಇದು ನಮ್ದು ಈಗ ಊರಲ್ಲಿ ಕೂರುವಂತ ಪರಿಸ್ಥಿತಿ ಇಲ್ಲ, ಆ ತರ ಆಗಿದೆ ನಮ್ಮ ಊರಲ್ಲಿ ಈಗ. ಆ ಕೋಕು ಸ್ವಲ್ಪರಿಂದು ಮೊನ್ನೆ ಆಗಸ್ಟ್ ನಮ್ಮ ಸ್ವಾತಂತ್ರ್ಯ ದಿನ, ಇಡೀ ದೇಶ ಸ್ವಾತಂತ್ರ್ಯ ಆಚರಿಸ್ತಾ ಇರುವಂತಹ ದಿವಸದಲ್ಲಿ ನಮ್ಮ ಊರಲ್ಲಿ ಆ ಸಂಜೆ ಆಗೋ ತನಕ ಕೆಂಜಾರ್ ಗ್ರಾಮದಲ್ಲಿ ಹೋಗಿ ನೋಡ್ಬೇಕಾದ್ರೆ ಇಡೀ ಮಹಿಳೆಯರೆಲ್ಲ ಬಂದು ತೋರಿಸ್ತಾ ಇದ್ದಾರೆ ಕೈ. ಅವಾಗ ಅಧಿಕಾರಿಗಳು ಬಂದ್ರು ಅಲ್ಲಿಗೆ, ಅವರ ಶರ್ಟಿಗೆಲ್ಲ ಹಚ್ಚಿ ಕಳಿಸಿದ್ದೇವೆ ನಾವು. ಮತ್ತೆ ನಮ್ಗೆ ಮುನೀರ್ ಕಾಟಿಬಲ್ ಅವರು ಬೆಂಬಲ ಸೂಚಿಸ್ತಾ ಇದ್ದಾರೆ. ನಾಗರಿಕ ಹೋರಾಟ ಸಮಿತಿ ಅಂತ ಹೇಳಿ ನಾವು ಒಂದು ಇದು ಸಂಘಟನೆ ಮಾಡಿದ್ದೇವೆ. ಅವರು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ನಮ್ಗೆ ಒಂದು ಜಯ ಸಿಕ್ಕಬೇಕು. ನಿಮ್ಮ ಇದು ಮೀಡಿಯಾದ ಮೂಲಕ ಇದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಶಾಸಕರು ಬಹುಶಃ ತಮಗೆ ಗೊತ್ತಿರಬಹುದು, ಬಹಳ ಹಿಂದಿನಿಂದಲೂ ಈ ಹೋರಾಟಗಳು ಆಗ್ತಾ ಇದೆ. ಬಟ್ ನಮ್ಮ ನಾಳುವವರು ಮಾತಾಡೋದಿಲ್ಲ, ಕಂಪನಿ ಕೂಡ ಬಾಯಿ ತೆರೆಯೋದಿಲ್ಲ. ಏನ್ ಅನ್ಸುತ್ತೆ ಅಂದ್ರೆ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತ ಮನೋಭಾವ ಇದೆಯಾ ಅಂತ? ಅದೇ ಆ ತರನೇ ಆಗಿದೆ ಈಗ. ಯಾರು ನಮ್ಮ ಒಂದು ಅಹವಾಲನ್ನು ಸ್ವೀಕರಿಸ್ತಾ ಇಲ್ಲ, ನಮ್ಮನ್ನು ಒಂದು ಕಡೆಗಣಿಸ್ತಾ ಇದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಗೆ ಯಾವ್ದು ಒಂದು ಬೆಂಬಲ ಕೊಡ್ತಿಲ್ಲ. ಎಲೆಕ್ಷನ್ ಹತ್ರ ಬರ್ಬೇಕಾದ್ರೆ ನಮ್ಮ ಹತ್ರ ಬಂದು ಕೇಳ್ತಾರೆ ಓಟಿಗೆ. ಈಗ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ನಳಿನ್ ಕುಮಾರ್ ಕಟೀಲ್ ಆಗ್ಲಿ, ನಮ್ಮ ಇಲ್ಲಿ ಸ್ಥಳೀಯ ಸೋತ್ಕಲ್ ಕ್ಷೇತ್ರದ ಇವರು ಮೊಯ್ದೀನ್ ಬಾವರಾಗ್ಲಿ, UT ಖಾದರ್ ಆಗ್ಲಿ, ಆರೋಗ್ಯ ಸಚಿವರು ಯಾರು ನಮ್ ಕಡೆ ತಲೆ ಹಾಕಿ ನೋಡ್ತಾ ಇಲ್ಲ. ಏನ್ ನಮ್ಮ ಸಮಸ್ಯೆಯನ್ನು ನೋಡುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಸ್ ರಿಯಾಜ್ ಅವರೇ ಧನ್ಯವಾದಗಳು ಸರ್. ಅದೇ ಒಂದು ನನಗೆ ನೆನಪಿರುವಂಥದ್ದು, MRPL ಕಂಪನಿಯ ಕಡೆಯಿಂದ ಪ್ರತಿ ಬಾರಿ ಒಂದು ಸ್ಪಷ್ಟನೆ ಬರುತ್ತೆ. ಮೊನ್ನೆ ಪ್ರೆಸ್ ಮೀಟನ್ನು ಕೂಡ ಒಂದು ತಿಂಗಳ ಹಿಂದೆ ಮಾಡಿದರು, ನಮ್ಮಲ್ಲಿ ಸಮಸ್ಯೆ ಇಲ್ಲ. ಸೊ ಇವತ್ತಲ್ಲಿ ಕಪ್ಪು ಹಾರು ಬೂದಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಅಂದರೆ ಇದು ಎಲ್ಲೋ ಬೇರೆ ಲೋಕದಿಂದ ಏಲಿಯನ್ಗಳು ಏನಾದರೂ ತಂದು ಹಾಕುವಂಥದ್ದ ಅಥವಾ MRPL ಇದ್ದೇ ಇದು ಅಂದರೆ ವಿಜುವಲ್ಸ್ ಅಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಅಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು. ಯಾಕು ಒಪ್ಪಿಕೊಳ್ಳುವಂಥದ್ದು ಕೂಡ ಇಲ್ವಲ್ಲ? ಬಹಳಷ್ಟು ಮೀಡಿಯಾದವರಿಗೆ ಫೋನ್ ಬರುತ್ತೆ, ಇಲ್ಲ ರೀ ಅವರಿಗೆಲ್ಲ ಬೇರೆ ಕೆಲಸ ಎಲ್ಲ ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬೇರೆ ಉದ್ದೇಶಗಳಿದ್ದಾವೆ, ಬೇರೆ ಹಿತಾಸಕ್ತಿಗಳಿದ್ದಾವೆ. ಅಂದ್ರೆ ಏನಿದ್ರು ಯಾಕೆ ಹೀಗೆ? ಇನ್ನು ಸ್ವಲ್ಪ ದಿನ ಹೋದ್ರೆ ಹಿಂಗೂ ಹೇಳ್ಬೋದು, ಅವರು ದೇವರುಗಳು ಜೋಕಟ್ಟೆ ಮೇಲೆ ಮುನಿಸಿಕೊಂಡಿದ್ದಾರೆ, ಅದರಿಂದಾಗಿ ಇದೇನೋ ಅದರಷ್ಟಕ್ಕೆ ಸುರಿತಾ ಇದೆ ಅನ್ನುವಂಥದ್ದು ಹೇಳಿದ್ರು. ಇಷ್ಟಲ್ಲಿ ಇದ್ದ ಮೇಲೆಯೂ ಕೂಡ ಅವರು ಅದೇ ಡೈಲಾಗ್ ಹೊಡಿತಾರೆ. ಅಂದ್ರೆ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಯಾವ ನೈತಿಕತೆ ಇಟ್ಟುಕೊಂಡು ಹೇಳಬೇಕು ನಮ್ಮಲ್ಲಿ ಏನ್ ಸಮಸ್ಯೆ ಇಲ್ಲ ಅಂತ? ಬಹುಶಃ ಎಲ್ಲ ವಿಜುವಲ್ಗಳು ಕ್ಲಿಯರ್ ಇದಾವೆ, ಎಲ್ಲಾ ಮೀಡಿಯಾಗಳು ವರದಿ ಮಾಡ್ತಾ ಇದ್ದಾವೆ. ಅಂದ್ರೆ ಒಂದು ನಾವು ಮಾತಾಡ್ತಾ ಇರೋದು ಸುಳ್ಳಾಗಿರ್ಬೇಕು, ಟಿವಿಯ ಕ್ಯಾಮೆರಾ ಹೇಳ್ತಾ ಇರುವಂತದ್ದು ಸುಳ್ಳಾಗಿರ್ಬೇಕು, ಅವರೇ ಸತ್ಯಸಂಧರು. ಈ ರೀತಿಯ ಮನಸ್ಥಿತಿ ಏನಾದ್ರೂ ಇದೆಯಾ ಅಂತ ಅವರಿಗೆ? ಬಹುಶಃ ನಾ ಹೇಳಿದ್ನಲ್ಲ, ಇವರಿಗೆ ಎಷ್ಟು ಅಹಂಕಾರ ಇದೆ ಒಂದು, ಮತ್ತೆ ಡೆಮೋಕ್ರಸಿಯ ಮೇಲೆ ಒಂದು ತೀರಾ ಒಂದು ಅಪಹಾಸ್ಯ ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಏನಾಗಿದೆ ಅಂದ್ರೆ ಇಲ್ಲಿಯ ಜನಪ್ರತಿನಿಧಿ ಮಾತಾಡ್ತಾ ಇಲ್ಲದೆ ಇರೋದು ಇಷ್ಟು ಅಹಂಕಾರಕ್ಕೆ ಕಾರಣ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಧಿಕಾರ ಇದೆ, ಅವರು ಚಲಾಯಿಸಲ್ಲ. ಜಿಲ್ಲಾಧಿಕಾರಿಗೆ ಅಧಿಕಾರ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಯಾವಾಗ ಮುಕ್ತಾಯ ಆಗಿದೆ? ಜೂನ್ 30ಕ್ಕೆ ಎಂಡ್ ಆಗಿದೆ ಸರ್. ಜೂನ್ 30ಕ್ಕೆ ಎಂಡ್ ಆಗಿದೆ. ಆಗಸ್ಟ್ ಮುಕ್ತಾಯ ಆಯ್ತು. 2 ತಿಂಗಳು ಲೈಸೆನ್ಸ್ ಇಲ್ಲದೆ ಇಷ್ಟು ದೊಡ್ಡ ಕಂಪನಿ, ಅದು ಕೂಡ ಇಷ್ಟೆಲ್ಲ ಅದು ಬಹಿರಂಗ ಆಗದೆ ಗುಟ್ಟಲ್ಲಿರುವಂತಹದ್ದು ಬೇರೆ.
ಯಾವುದೋ ಹೋಟ್ಲುಗಳು, ಯಾವುದೋ ಒಂದು ಸಣ್ಣ ಮನೆಯಲ್ಲಿ ಯಾವುದೋ ಒಂದು ತಯಾರಿಕಾ ಘಟಕಗಳನ್ನ ಇಟ್ಕೊಂಡು ಗುಟ್ಟಾಗಿ ನಡೆಸೋದು ಬೇರೆ. ಈ ರೀತಿ ದೊಡ್ಡ ಕಂಪನಿ, ದೇಶದಲ್ಲೇ ಪ್ರತಿಷ್ಠಿತ ಕಂಪನಿ, ಅದು ಕೂಡ ಇಷ್ಟೆಲ್ಲ ಸಮಸ್ಯೆ ಅಲ್ಲ ಸರ್, ಒಬ್ಬ ಯಾರೋ ಒಬ್ಬ ಕೂಲಿ ಕಾರ್ಮಿಕ ಒಂದು ಆಮ್ಲೆಟ್ ಅಂಗಡಿ ಇಟ್ರೆ ಅಲ್ಲಿಗೆ ರೈಡ್ ಆಗತ್ತೆ ಇಲ್ಲ ನಮ್ಮ ಸರ್ಕಾರಿ ವ್ಯವಸ್ಥೆಗಳು. ವಿತೌಟ್ ಲೈಸೆನ್ಸ್ ಕೋಕ್ ಸಲ್ಫರ್ ಘಟಕ ಇದೆ ಅಂತ ಆದ್ರೆ ಅದಕ್ಕೆ ಯಾಕೆ ರೈಡ್ ಆಗೋದಿಲ್ಲ? ಅದನ್ನು ಮುಚ್ಚಿಸುವಂತ ಕೆಲಸಗಳು ಯಾಕೆ ಆಗೋದಿಲ್ಲ? ನಿಮ್ಮ ಕಚೇರಿ ಹತ್ರವೇ ಮೊನ್ನೆ ಯಾವುದೋ ಒಂದು ಬೇಕರಿಯಲ್ಲಿ ಜಿರಳೆ ಉಂಟು ಅಂತ ಬಂದು ಆರೋಗ್ಯ ಅಧಿಕಾರಿ ಜಿರಳೆ ಉಂಟು ಅಂತ, ಇದೆಲ್ಲ ಸರಿ ಮಾಡಿ ಬನ್ನಿ, ಆನಂತರ ನಾವು ನಿಮ್ಮ ಮತ್ತೆ ಅಂಗಡಿ ಓಪನ್ ಮಾಡ್ತೀವಿ ಅಂತ ಕ್ಲೋಸ್ ಮಾಡಿದ್ದಾನೆ. ಆದ್ರೆ ಇಷ್ಟು ದೊಡ್ಡ ಕಂಪನಿ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವರಿಗೆ ಲೈಸೆನ್ಸ್ ಇಲ್ಲದೆ ಕಂಪನಿ ನಡೆಯುತ್ತೆ. ಡಿಸಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನು ತೋರಿಸಿದ್ರೆ ಡಿಸಿಗೆ ಬೆರಳು ತೋರಿಸ್ತಾರೆ, ಡಿಸಿಗೆ ತೋರಿಸಿದ್ರೆ ಅವರು ಮಿನಿಸ್ಟ್ರಿಗೆ ತೋರಿಸ್ತಾರೆ, ಮಿನಿಸ್ಟ್ರಿಗೆ ತೋರಿಸಿದ್ರೆ ಅವರು ಚೀಫ್ ಮಿನಿಸ್ಟರ್ಗೆ ಬೆರಳು ತೋರಿಸ್ತಾರೆ, ಚೀಫ್ ಮಿನಿಸ್ಟರ್ ಹೋದ್ರೆ ಬಹುಶಃ ಅವರು ಮೋದಿಯನ್ನು ತೋರಿಸ್ತಾರೋ, ಮೋದಿಗೆ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್, ಮೋದಿ ಕೇಳಿದ್ರೆ ಬರಾಕ್ ಒಬಾಮರನ್ನು ತೋರಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಜಿಲ್ಲೆಯ ಜನ ಇವತ್ತು ಬದುಕ್ತಾ ಇದ್ದೀವಿ. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ಎಸ್ ಮುನೀರ್ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮುನೀರ್ ಅವರೇ, ಮೊದಲು ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ರಮೇಶ್ ಉಪಾಧ್ಯಾಯ ಅಂತ, ನಾವು ಬೀಜಾಡಿಯಿಂದ ಮಾತಾಡೋದು, ಇಲ್ಲಿ ಉಡುಪಿ. ಗೊತ್ತಾಯ್ತು ಸರ್, ಹೇಳಿ ಉಪಾಧ್ಯಾಯರೇ, ಏನ್ ಹೇಳ್ತೀರಿ? ಈಗ ನಿಮ್ಮ ಈ ಕಾರ್ಯಕ್ರಮ ಇಷ್ಟೊತ್ತಿಂದ ಬರ್ತಾ ಇದೆ. ನನ್ಗೆ ಒಂದು ಆಶ್ಚರ್ಯವಾದ ವಿಚಾರ ಅಂತಂದ್ರೆ, ಈ ಜನಗಳಿಗೆ ಆಗಿರುವಂತ ಇಷ್ಟೆಲ್ಲ ತೊಂದರೆ ನೀವು ಅರ್ಧ ಗಂಟೆಯಿಂದ ತೋರಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ನೀವು ಸಾಕಷ್ಟು ಮಾತಾಡ್ತಾ ಇದ್ದೀರಿ. ಆದ್ರೆ ಇದರ ಇನ್ನೊಂದು ಬೇರೆ ಕಡೆಯಲ್ಲಿರೋ ಪಾರ್ಟಿ ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳಾಗ್ಲಿ ಅಥವಾ MRTL ಅಧಿಕಾರಿಗಳಾಗ್ಲಿ ಯಾರು ಇದುವರೆಗೆ ಅದ್ರ ಬಗ್ಗೆ ಸ್ಪಂದಿಸಲಿಲ್ವಲ್ಲ ಅಂತ, ಹಾಗೆ ಅವರಿಗೆ ಒಂದು ಅಟ್ಲೀಸ್ಟ್ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ತೋರಿಸ್ತಾ ಇಲ್ವಲ್ಲ ಅನ್ನೋದಕ್ಕೆ ಬೇಸರ ಆಗ್ತಾ ಉಂಟು. ಸರ್, ಒಂದು ವರ್ಷದಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಅವರು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ ಸರ್. ಇಲ್ಲಿವರೆಗೆ ಅವರು ಬಾಯಿ ತೆರೆದು ಮಾತಾಡ್ತಾ ಇಲ್ಲ. ಹೌದು ನೋಡಿ, ಇದು ಅಟ್ಲೀಸ್ಟ್ ಅವರೊಂದು ಸಾಮಾಜಿಕ ಜವಾಬ್ದಾರಿ ಆದ್ರೂ ತೋರಿಸಿ, ಅಲ್ಲಿನ ಆಗ ತೊಂದರೆ ಅನುಭವಿಸಿದವರಿಗೆ ಏನಾದ್ರೂ ಒಂದು ಮಾನಸಿಕವಾಗಿ ಒಂದು ಸಂತೋಷ ಆದ್ರೂ ಸಿಗ್ತದೋ ಅಥವಾ ಒಂದು ತೃಪ್ತಿ, ಏನಾದ್ರೂ ಒಂದು ಭರವಸೆ ಆದ್ರೂ ಕೊಡ್ತಾರೆ ಅಂತ ನಾನು ಆವಾಗಿಂದ ಕಾಯ್ತಾ ಇದ್ದೇನೆ ಸರ್. ಎಸ್ ಸರ್, ಧನ್ಯವಾದಗಳು. ಮುನೀರ್ ಅವರೇ, ಒಂದು ಧರ್ಮೇಂದ್ರ ಪ್ರಧಾನ್ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಅಲ್ಲಿವರೆಗೆ ಕಾಣಿಸಿಕೊಳ್ಳದಂತ ಸಂಸದರು ಆ ಭಾಗದಲ್ಲಿ ಒಮ್ಮೆ ಕಾಣಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಕಡೆಯಿಂದ ಭರವಸೆಗಳು ಹರಿದು ಬಂದಿತ್ತು. ಏನಾಯ್ತದು? ಏನಾದ್ರೂ ಚೇಂಜಸ್ ಆಯ್ತಾ? ಕೇಂದ್ರ ಸಚಿವರೇ ಬಂದು ಹೇಳಿದ ನಂತರ ಏನಾದ್ರೂ ಬದಲಾವಣೆ ಆಗಿದೆಯಾ? ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅಲ್ಲಿ ನಮ್ಮ ಜೊತೆ ಮಾತುಕತೆ ಮಾಡುವಾಗ ನಾವು ಪೊಲೀಸ್ ಬಂಧನದಲ್ಲಿದ್ವಿ. ಅಲ್ಲಿ ಬಂದು ಮಾತುಕತೆ ಮಾಡುವಾಗ ತ್ರಿಪಕ್ಷೀಯ ಸಮಿತಿ ರಚನೆ ಮಾಡಬೇಕು, ಆ ಸಮಿತಿಯ ತೀರ್ಮಾನದ ಭಾಗವಾಗಿ ನಾವು ಪರಿಹಾರಗಳನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ತ್ರಿಪಕ್ಷೀಯ ಸಮಿತಿ ಅಂದರೆ ಜಿಲ್ಲಾಡಳಿತ, ಸರ್ಕಾರ, ಕಂಪನಿ, ಜನರು, ಈ ರೀತಿ ಅಂತ. ಅದರ ಭಾಗವಾಗಿ ಅದು ಕೂಡ ಹೇಳಿ ಆಯ್ತು. ಈಗ 5-6 ತಿಂಗಳು ಅದನ್ನು ರಚನೆ ಮಾಡಿ ಅಂತ ತುಂಬಾ ಹೋರಾಟ ಮಾಡಿದ ಮೇಲೆ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಪತ್ರ ಬರೆದ್ರು. ನಾನು ಮಾಡೋದಿಲ್ಲ ಸಮಿತಿ, ಸರ್ಕಾರವೇ ಒಂದು ಸಮಿತಿಯನ್ನ ಮಾಡಲಿ ಅಂತ ಪತ್ರ ಬರೆದ್ರು. ಅವರ ಪತ್ರದ ಆಧಾರದಲ್ಲಿ ಈಗ ಅಂದ್ರೆ ಲಾಸ್ಟ್ ಒಂದು 20 ದಿವಸದ ಹಿಂದೆ ಸರ್ಕಾರ ಅಧಿಕೃತವಾಗಿ ಒಂದು ಸಮಿತಿಯನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿ ರಚನೆ ಮಾಡಿ ಕಳಿಸಿದೆ. ಆದ್ರೆ ಕಳಿಸಿದೆ ಹೊರತು ಅದಿನ್ನೂ ಕೂಡ ಕಾರ್ಯಾರಂಭ ಮಾಡಿಲ್ಲ. ಈ ಧರ್ಮೇಂದ್ರ ಪ್ರಧಾನ್ ಹೇಳಿದ ಮೇಲೆ ಈಗ 4-4.5 ತಿಂಗಳ ನಂತರ ಸಮಿತಿ ಅಂತ ಸರ್ಕಾರ ಮಾಡಿದೆ. ಎಸ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಇದು ಜೋಗಟ್ಟೆಯಿಂದ ಮಾತಾಡೋದು, ಹಸೇನರ್ ಅಂತ. ಹಸೇನರ್ ಅವರೇ, ಮಾತಾಡಿ, ಏನ್ ಹೇಳ್ತೀರಿ? ಏನ್ ಹೇಳೋದು, ಒಂದು ವರ್ಷ ಮುಗೀತು ನಾವು ಇದು ಸ್ಟ್ರೈಕ್ ಮಾಡಿ, ಇನ್ನು ಏನು ಆಯ್ತಾ ಇಲ್ಲ ಅವ್ರ ಕೈಲಿ. ಏನಂತ ಹೇಳುತ್ತೆ ಇಲ್ಲಿ, ಇಲ್ಲಿ ಮಕ್ಕಳಿಗೆಲ್ಲ ಕೂರ್ಲಿಕ್ಕೆ ಆಗಲ್ಲ ಮನೇಲಿ, ಭಾರಿ ಪ್ರಾಬ್ಲಮ್. ನಮ್ಮ ಆರೋಗ್ಯ ಸಚಿವ ಇದ್ದಾರೆ ವಿಟಿಕಾದವರು, ನಮಗೆ ಆರೋಗ್ಯ ಸಚಿವ ಯಾರಂತ ಗೊತ್ತಿಲ್ಲ, ಮರ್ತು ಬಿಟ್ಟಿದೀವಿ ನಾವು ಅವರನ್ನು. ಅಂದ್ರೆ ಹಸೇನರ್ ಅವರ ಒಂದು ಅಂದ್ರೆ ಹೋರಾಟ ಆರಂಭ ಆದ ನಂತರ ಅಥವಾ ಕೇಂದ್ರ ಸಚಿವರು ವಿಸಿಟ್ ಮಾಡಿದ ನಂತರ ಅಥವಾ ಸಚಿವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ನಂತರ ಏನಾದ್ರೂ ಚೇಂಜಸ್ ಆಗಿದೆ ನಿಮ್ಮ ಊರಲ್ಲಿ? ಏನೂ ಆಗ್ಲಿಲ್ಲ. ಏನಾಗ್ಲಿಲ್ಲ, ಹಾಗೆ ಇದೆ, ಅದಕ್ಕಿಂತ ಜಾಸ್ತಿ ಆಗಿದೆ ಸಮಸ್ಯೆ. ಏನಾಗ್ಲಿಲ್ಲ, ಮಕ್ಕಳಿಗೆಲ್ಲ ಇಲ್ಲಿ ಓದ್ಲಿಕ್ಕೆ ಆಗಲ್ಲ, ಭಾರಿ ಪ್ರಾಬ್ಲಮ್. ಮೈಯಲ್ಲೆಲ್ಲ ಕಡ್ತ ಇದು ಬರುತ್ತೆ. ನಮ್ಮ ಆರೋಗ್ಯ ಸಚಿವ ಇದ್ದಾರೆ, ನಮಗೆ ಆರೋಗ್ಯ ಸಚಿವ ಯಾರಂತಾನೆ ಗೊತ್ತಿಲ್ಲ. ಎಸ್ ಹಸೀನರ್ ಅವರೇ, ಧನ್ಯವಾದಗಳು ಸರ್. ಅದೇ ಮುಂದಕ್ಕೆ ಆ ಒಂದು ಸಮಿತಿ ನನಗೆ ನೆನಪಿದೆ, ಮೊನ್ನೆ ಬೆಳ್ಳಾರೆಯಲ್ಲಿ ಒಂದು ಹೆಂಗಸು ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕಾಗಿ ಸಾವನ್ನಪ್ಪಿದ್ರು. UT ಖಾದರ್ ಅವರು ಒಂದು ಸಮಿತಿ ಮಾಡಿದ್ರು. ಆ ಸಮಿತಿ ಇಲ್ಲಿವರೆಗೆ ರಿಪೋರ್ಟ್ ಕೊಡಲಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇಲ್ಲಿವರೆಗೆ ಬಂದಿಲ್ಲ.
ಸೊ ಇಂಥ ಸಮಿತಿಗಳನ್ನು ಸಾವಿರ ನೋಡಿದ್ದೇವೆ. ಇಂಥ ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡುವಾಗ ಇನ್ನೂ ಸಮಿತಿ ರಚನೆ ಮಾಡಿಕೊಂಡು ಅದಕ್ಕೆ ಮೆಂಬರ್ಗಳನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಯಾವಾಗ ಆಗುವಂಥದ್ದು? ಅಷ್ಟೊತ್ತಾಗ ಇಲ್ಲಿನ ಜನಗಳ ಕತೆ ಏನಾಗಬೇಕು? ಈ ಸರ್ಕಾರಕ್ಕೆ ಒಂದು ಅಭ್ಯಾಸ ಇದೆ, ತಕ್ಷಣ ಜನರ ಆಕ್ರೋಶವನ್ನು ಶಮನ ಮಾಡಲಿಕ್ಕೆ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡೋದು, ಸಮಿತಿಯನ್ನು ನೇಮಕ ಮಾಡೋದು, ಮತ್ತು ಸಮಿತಿ ನೇಮಕ ಆಯ್ತಲ್ಲ ಅಂತ ಹೇಳಿ ಜನ ಸ್ವಲ್ಪ ಅಲ್ಲಿಗೆ ಕೂಲ್ ಆಗ್ತಾರೆ, ಏನಾದರೂ ಪರಿಹಾರ ಬರುತ್ತೆ ಅಂತ. ನಿಧಾನಕ್ಕೆ ಈ ಜನರಿಗೆ ಕೂಡ ಆಕ್ರೋಶಗಳು ತಣಿಯುತ್ತೆ, ಅವರ ಸಮಯದ ಇದು ಕೂಡ ಮುಗ್ದಿರುತ್ತೆ, ಮತ್ತೆ ಈ ಸಮಿತಿಗಳು ಮೂಲೆ ಸೇರಿರ್ತದೆ. ಇಲ್ಲಿ ಕೂಡ ಬಹುಶಃ ಸಮಯ ಕೊಡ್ಲಿಕ್ಕಾಗಿ ಸಮಿತಿಗಳನ್ನ ಮಾಡಿದಾರ ಅನ್ನುವಂಥ ಭಾವನೆ ನಮಗಿದೆ. ಇಲ್ಲ ಅಂದ್ರೆ ಸಮಿತಿ ರಚನೆ ಮಾಡಲಿಕ್ಕೆ 11 ತಿಂಗಳು ಬೇಕಾಗಿರ್ಲಿಲ್ಲ. ಕನಿಷ್ಠ ನಿಜವಾಗಿ ಸಮಿತಿ ರಚನೆ ಹಿಂದೆ ಒಂದು ಪ್ರಾಮಾಣಿಕತೆ ಇದೆ ಅಂತಾಗಿದ್ರೆ ಜಿಲ್ಲಾಧಿಕಾರಿ ಇಷ್ಟರವರೆಗೆ ಬಂದು ಅಲ್ಲಿ ವಿಸಿಟ್ ಮಾಡ್ತಾ ಇದ್ರು. ಸಮಿತಿಯ ರಚನೆಯ ಪೂರ್ವಭಾವಿಯಾಗಿ ಬಂದು ಎಲ್ಲವನ್ನು ನೋಡಿ ಸರಿಯಾದಂಥ ಪಾಯಿಂಟ್ಗಳನ್ನು ಮಾಡಿ ಅದರ ಗಂಭೀರವಾಗಿರ್ತಾ ಇದ್ರು. ಮತ್ತೆ ಸಮಿತಿ ರಚನೆ ಮಾಡುವಾಗ ನಮ್ಮನ್ನೆಲ್ಲ ಅದರಲ್ಲಿ ಸಮಿತಿಯಲ್ಲಿ ಹಾಕ್ತಾ ಇದ್ರು. ಇದೆಲ್ಲವನ್ನ ಮಾಡದೆ ಒಂದು ಸಮಿತಿಯನ್ನ ಮಾಡಿ ನಾವೇನೋ ಮಾಡಿದ್ದೇವೆ ಅಂತ ಹೇಳಿ ಸಮಿತಿ ರಚನೆ ಮಾಡಿರುವಂತ ಫೈಲ್ ಅನ್ನ ಕಂಪನಿಗೆ ಬೇಕಾದ ರಿಪೋರ್ಟ್ ಅಥವಾ ಅದನ್ನ ಯಾವುದೋ ಬೀರಲ್ಲಿಟ್ಟು ಬೀಗ ಹಾಕಿ ಇಡೋದಾದ್ರೆ ಇದು ಸಮಿತಿ ಅಗತ್ಯ ಇಲ್ಲ. ಮತ್ತು ನಾವು ಸಮಿತಿ ನಮ್ಮ ಬೇಡಿಕೆ ಕೂಡ ಅಲ್ಲ. ನಮ್ಮ ಬೇಡಿಕೆ ಏನು, ಕೋಕ್ ಸಲ್ಫರ್ ಘಟಕವನ್ನು ಮುಚ್ಚಿ ನಮ್ಮನ್ನ ಬದುಕಲಿಕ್ಕೆ ಬಿಡಿ ಅಂತ. ಅದಕ್ಕಾಗಿ ಸಮಿತಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಬೇರೆ ಏನ್ ಬೇಕಾದ್ರೂ ಮಾಡೋದು ಅವರಿಗೆ ಬಿಟ್ಟದ್ದು. ಆದ್ರೆ ಕಾಲಹರಣ ಮಾಡಬಾರ್ದು. ಮತ್ತೆ ಕಾಲಹರಣ ಆಗುತ್ತೆ ಅಂತ ಆದ್ರೆ ಲೈಸೆನ್ಸ್ ಇಲ್ಲದೆ ನಡೆಯುವಂತ ಘಟಕ ಅಷ್ಟರವರೆಗೆ ಬೀಗ ಹಾಕ್ಬೇಕು. ಇವರ ಸಮಿತಿ ತೀರ್ಮಾನ ಆಗುವವರೆಗೆ ಅದು ಬೀಗ ಹಾಕ್ಬೇಕು. ಸರಿ ಇದೆ ಅಂತ ಸಮಿತಿಯಲ್ಲಿ ಪರಿಹಾರ ಬಂದ ಮೇಲೆ ಅದಕ್ಕೆ ಒಂದು ಮುಂದಿನ ಇದಕ್ಕೆ ಘಟಕ ಹೋಗ್ಬೇಕು. ಆದ್ರೆ ಇದನ್ನು ಮಾಡದೆ ಒಂದು ಕಡೆ ಲೈಸೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಅದು ಕೋಕ್ ಪೌಡರ್ ಅನ್ನ ಮಾಲಿನ್ಯವನ್ನ ಮಾಡ್ತಾನೆ ಇದೆ. ಇವರು ಸಮಿತಿ ರಚನೆ ಮಾಡಿದೀವಿ ಅಂತ ಆರಾಮಾಗಿ ಜಿಲ್ಲಾಧಿಕಾರಿ ಮತ್ತು ಮಂತ್ರಿ ಶಾಸಕರು ಇದ್ದಾರೆ. ಅದೇ ಆಶ್ಚರ್ಯ ಅನಿಸುವಂತದ್ದು ಅದೇ, ಜಿಲ್ಲಾಧಿಕಾರಿಗಳು ನೆರಿಯ ತನಕ ಹೋಗಿ ಬಂದ್ರು, ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ರು. ಅಲ್ಲಿ ಡಿಸಿ ಕಟ್ಟೆ ಅನ್ನೋ ಪ್ರದೇಶಕ್ಕೆ ಪಕ್ಕ ಇಲ್ಲಿ ಜೋಕಟ್ಟೆ ಕಾಣೋದಿಲ್ವಲ್ಲ, ಯಾಕೆ ಅಂತಂದ್ರೆ ಅಷ್ಟು ಸಂವೇದನಾಶೀಲ ಡಿಸಿ ಈ ವಿಚಾರದಲ್ಲಿ ಯಾಕೆ ಎಡವ್ತಾ ಇದ್ದಾರೆ ಅಂದ್ರೆ ಕೆಲವು ಸುಲಭವಾಗಿರೋದನ್ನ ಮಾಡಬಹುದು. ನಿಮ್ಗೆ ಬಾಂಜಾರು ಮಲೆಗೆ ಡಿಸಿ ಕಟ್ಟೆಗೆ ಹೋಗಿ ಮಲೆ ಕುಡಿಯೋರ ಹತ್ರ ಮಾತಾಡೋದು, ನೆರೆಯಕ್ಕೆ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಹಕ್ಕುಪತ್ರ ಭೂಮಿಯ ಮಾತಾಡೋದು, ಅಲ್ಲಿ ಎದುರುಗಡೆ ಯಾರೂ ಇಲ್ಲ. ಗೊತ್ತಾ, ಸರ್ಕಾರ ಮಾಡಬಹುದಾದಂತ ಕಂದಾಯ ಇಲಾಖೆಯ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳುವಂತಹದ್ದು. ಆದ್ರೆ ಇಲ್ಲಿ ಎದುರಲ್ಲಿರೋದು ಕಂಪನಿ, ದೊಡ್ಡ ಕಂಪನಿ, ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿರುವಂತ. ಅದ್ರ ಜೊತೆಯಲ್ಲಿ ಮಂತ್ರಿಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಅವರ ಚೇಲ ಬಾಲಗಳು ಗುತ್ತಿಗೆದಾರರಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಿರುವಾಗ ಅಂತಹ ರಿಸ್ಕಿನ ವಿಷಯದಲ್ಲಿ ಇವರ ತಲೆ ಹಾಕ್ಲಿಕ್ಕೆ ರೆಡಿ ಇಲ್ಲ. ಇವರು ಒಳ್ಳೆಯವರು ಆಗ್ತಾರೆ, ಯಾವುದು ವಿಷಯಗಳು ಸರಳವಾಗಿರ್ಬೇಕು. ಗಂಭೀರವಾದಂತ ವಿಷಯದಲ್ಲಿ ಇವರು ತಲೆ ಹಾಕೋದಿಲ್ಲ ಅನ್ನುವಂತ ಒಂದು ಧೋರಣೆಯನ್ನು ಜಿಲ್ಲಾಧಿಕಾರಿ ಹೊಂದಿದ್ದಾರೆ. ಇದು ಖಂಡಿತವಾಗಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಜಿಲ್ಲಾ ಅಧಿಕಾರಿ ಮಾತ್ರ ಅಲ್ಲ, ಅವರು ಜಿಲ್ಲೆಗೆ ದಂಡಾಧಿಕಾರಿ. ಅದರಿಂದಾಗಿ ಬೇರೆ ಎಲ್ರಿಗಿಂತಲೂ ಕೂಡ ಸರ್ಕಾರದ ನಿಯಮಾವಳಿ ಪ್ರಕಾರ ನಂಬರ್ 1 ಜವಾಬ್ದಾರಿ ಯಾರಿಗೆ ಆದ್ರೆ ಜಿಲ್ಲಾಧಿಕಾರಿ. ಅವರು ಅದನ್ನು ಹಿಂಜರಿತಾ ಇರೋದನ್ನು ಜನ ಬಯಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಬರ್ಲಿ, ನಮ್ಮ ಊರಿಗೆ ಬಂದು ನಮ್ಮ ನೋವನ್ನ ಕೇಳಿ ಜೋಕಟ್ಟೆಯ ಜನ ಬಯಸ್ತಾರ. ಮೊದಲು ಅವರಿಗೆ ಇತ್ತು, ಬಯಸ್ತಾ ಇದ್ರು. ಯಾಕೆಂದ್ರೆ ಜಿಲ್ಲಾಧಿಕಾರಿ ಬಾಂಜಾರು ಮಲೆಗೆ ಹೋದ್ರು, ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು, ಅವ್ರಿಗೆ ನಿರೀಕ್ಷೆ ಇತ್ತು. ಯುಟಿಗಾದರ ಮೇಲೆ ಕೂಡ ನಿರೀಕ್ಷೆ ಇತ್ತು. ಅವರೆಲ್ಲೋ ಗುಲ್ಬರ್ಗದಲ್ಲಿ ಡೆಂಗ್ಯೂ ಪೀಡಿತ ಒಂದು ಗ್ರಾಮ ಆಗಿದೆ ಅಂತ ಹೇಳುವಾಗ ರಾತ್ರಿ ಹೈದರಾಬಾದಿಗೆ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ಗುಲ್ಬರ್ಗಕ್ಕೆ ಕಾರಲ್ಲಿ ಹೋಗಿದ್ದಾರೆ. ನಮ್ಮೂರಿಗೂ ಬರ್ಬೋದು, ಜಿಲ್ಲಾಧಿಕಾರಿನೂ ಬರ್ಬೋದು, ಇವರು ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಆದ್ರೆ ಈಗೀಗ ಅವರು ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಮೇಲೂ ವಿಶ್ವಾಸ ಇಲ್ಲ. ಈ ಮಂತ್ರಿಗಳ ಮೇಲೆ ಕೂಡ ಅವರು ಹೇಳಿದ್ರಲ್ಲ, ಮಂತ್ರಿ ಯಾರು ಅಂತ ಮರೆತೇ ಹೋಗಿದೆ, ಆರೋಗ್ಯ ಸಚಿವ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅದರಿಂದಾಗಿ ಇವತ್ತು ಜೋಕಟ್ಟೆಯ ಜನ ಬಹುಶಃ ಎಲ್ಲಾ ಇವರ ಮೇಲೆ, ಈ ಸಿಸ್ಟಮ್ ಮೇಲೆ ನಂಬಿಕೆ ಕೊಳ್ಕೊಳ್ಳುವ. ನನಗೆ ಅದೊಂದು ಅರ್ಥನೇ ಆಗ್ತಲ್ಲ. ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಗುಲ್ಬರ್ಗ ತನಕ ಹೋಗ್ತಾರೆ, ಅವರ ಜವಾಬ್ದಾರಿ ಕರ್ತವ್ಯ ಮಾಡ್ತಾರೆ. ಸೊ ಇದು ಕೂಡ ಆರೋಗ್ಯಕ್ಕೆ ಸಂಬಂಧಿಸಿದಂತದೇ ವಿಚಾರ. ಡೆಂಗ್ಯೂ ಆದ್ರೆ 4 ದಿನದ 1 ವಾರದ ಟ್ರೀಟ್ಮೆಂಟ್ ಅಲ್ಲಿ ಗುಣ ಆಗಬಹುದು. ಇದು ಇಲ್ಲಿ ಬೇರೆ ಏನಾದ್ರೂ ರೋಗಗಳು ಬಂದ್ರೆ, ಈ ಸಮಸ್ಯೆಗಳು ಬಂದ್ರೆ ಯಾರು ಜವಾಬ್ದಾರರು? ಆರೋಗ್ಯ ಸಚಿವರಿಗೆ ಗೊತ್ತಾಗೋದಿಲ್ವಾ ಇದೆಲ್ಲ? ಡೆಂಗ್ಯೂ ಪ್ರಾಣಾಂತಿಕ ಅಲ್ಲ ಅನ್ನೋದಕ್ಕೆ ನೀವು ಇಬ್ರು ನನಗೂ ಬಂದಿದೆ, ನಿಮಗೂ ಬಂದಿದೆ. ಆದ್ರೆ ಇಲ್ಲಿರುವಂತಹದ್ದು ಇದೆಯಲ್ಲ, ಇದು ಪ್ಯೂರ್ಲಿ ಹೆಲ್ತಿನ ಪ್ರಶ್ನೆ. ಹೌದು, ಕೋಕೋ ಬೀಳ್ತದೆ, ಸರಿ, ಅದನ್ನು ಗುಡಿಸಿ ತೆಗಿಬಹುದು, ಹೆಂಗೋ ಕಷ್ಟಪಟ್ಟು ಬದುಕಬಹುದು, ಸ್ಮೆಲ್ ಮೂಕು ಮುಚ್ಚಿ ಬದುಕಬಹುದು. ನಾಳೆ ಆರೋಗ್ಯ ಈಗಲೇ ಸ್ವಲ್ಪ ದುರಂತ ನಮ್ಮ ಕಣ್ಣ ಮುಂದೆ ಇದೆ. ಯಾವ ನರಕ ಈಗ ಎಷ್ಟು ದಶಕದಿಂದ ಅದನ್ನು ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ. ನಾಳೆ ಅಂತ ಪರಿಸ್ಥಿತಿ ಆದ್ರೆ ಯಾರು? ಅವಾಗ ಇನ್ನೊಬ್ಬ ಆರೋಗ್ಯ ಸಚಿವ ಬಂದಿರಬಹುದು. ಆದ್ರೆ ಅವಾಗ ನಿಜವಾಗಿ ಜವಾಬ್ದಾರಿ, ಆ ನೈತಿಕ ಜವಾಬ್ದಾರಿ ನೋಡ್ಬೇಕಾಗಿರೋದು ಯುಟಿಗಾದರು. ಅವರ ಕಾಲಾವಧಿಯಲ್ಲಿ ಇದು ಆರಂಭ ಆಗಿರೋದು. ಅವರು ತಕ್ಷಣ ಭೇಟಿ ಕೊಟ್ಟು ಕಂಪನಿಗೆ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಿತ್ತು, ಮುಖ್ಯಮಂತ್ರಿಯನ್ನು ಕೂರಿಸಿ ಮೀಟಿಂಗ್ ಮಾಡಿಸ್ಬೇಕಿತ್ತು. ಇದು ಅಷ್ಟು ತಮಾಷೆ ಅಲ್ಲ ಸರ್ ಅಂತ ಹೇಳಿ ತಜ್ಞರದು ಸರ್ಕಾರ ಒಂದು ಸಮಿತಿಯನ್ನು, ಯಾವುದು ಈ ರೀತಿಯ ಸಮಿತಿ ಅಲ್ಲ, ಇದರಿಂದಾಗಿ ಜನರ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗಿದೆ ಅನ್ನೋದನ್ನು ನೋಡ್ಲಿಕ್ಕೆ ಒಂದು ಸಮಿತಿಯನ್ನು ಮಾಡಬೇಕಿತ್ತು.
ಅದು ಯಾವುದನ್ನ ಮಾಡಿದೆ ಇವರು ಪಾಪ್ಯುಲರ್ ಆದಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಎಲ್ರಿಗೂ ಆರೋಗ್ಯ ಎಸಿ ರಿಪೋರ್ಟ್ ಕೊಡ್ತಾರೆ, ಸ್ಥಳೀಯ ವೈದ್ಯರು ಹೇಳ್ತಾರೆ ಸಮಸ್ಯೆ ಇದೆ ಅಂತ. ಸೊ ಇನ್ನು ಏನು ಅವರನ್ನು ಕಟ್ಟಿ ಹಾಕುವಂತದ್ದು ಏನು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಕೊಟ್ಟಿದೆ. Yes. ಎಸಿ ಅದು ಮುನೀರ್ ಅವರು ಕೂತ್ಕೊಂಡು ಸಿದ್ಧಪಡಿಸಿದಂತ ರಿಪೋರ್ಟ್ ಅಲ್ಲ, ಅಥವಾ ಅಲ್ಲಿನ ಇನ್ನೊಬ್ರು ಅಸೈನರೋ ಇನ್ನೊಬ್ರು ಯಾರೋ ರಿಪೋರ್ಟ್ ಮಾಡಿರುವಂತದ್ದಲ್ಲ. ಅವ್ರು ಹೇಳ್ಬೋದು ಮುನೀರ್ ಕಾಟಿಪಲ್ಲನ್ಗೆ ಬೈಯೋದೇ ಕೆಲಸ ಅಂತ Yes. ಹೇಳ್ತಾರೆ ಎಷ್ಟೋ ಸಲ, ಗೊತ್ತಾಯ್ತು. ಈಗ ನಾನು ಹೇಳಿರುವಂತದ್ದಲ್ಲ ಇದು, ಈಗ ಅಧಿಕೃತವಾದಂತ ವರದಿಗಳು ಹೇಳ್ತಾ ಇದೆ. ಅದರ ಮೇಲೆ ಕೂಡ ಇವರಿಗೆ ಸ್ಪಂದನ ಇಲ್ಲ ಅಂತ ಆದ್ರೆ ನಾವೇನು ಅಂತ ಭಾವಿಸ್ಬೇಕು? ಎಸ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾ ಜೋಕಟ್ಟೆ ಶಕೀಲ್ ಅಂತ. ಶಕೀರ್ ಮಾತಾಡಿ. ಅಲ್ಲೇ ಸರಿ, ಹೋರಾಟ ಸಮಿತಿ ಈಗ ನಮ್ಮ ಎಲ್ಲ ಬೆಂಬಲದಿಂದ ಹೋರಾಟ ಸಮಿತಿ ಹೋರಾಟ ಮಾಡ್ತಾ ಇದೆ. ಎಸ್ ಶಕೀರ್ ಅವರ ತಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ಒಂದ್ಸಲ ಎಸ್ ಆಯ್ತು ಸರ್, ಇದಕ್ಕಿಂತ ಮುಂಚೆ ಒಂದ್ಸಲ ನಾವು ಹೋರಾಟ ಮಾಡ್ತಾ ಇರುವಾಗ ನಮ್ಮ ಏರಿಯಾದ MLA ಬಂದ್ರು, ಉಸ್ತುವಾರಿ ಸಚಿವರು ಬಂದ್ರು, ಆರೋಗ್ಯ ಸಚಿವರು ಎಲ್ಲ ಬಂದ್ರು. ಆವಾಗ ನಮ್ಮ ವಿಧಾನಸಭಾ ಎಲೆಕ್ಷನ್ಗೆ ಹತ್ತಿರ ಇತ್ತು. ಎಲ್ಲ ಬಂದು ನಮ್ಮ ಹೋರಾಟವನ್ನು ಹೇಳಿದ್ರು, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿ ನಮ್ಮನ್ನೆಲ್ಲ ಮನೆಗೆ ಕಲಿಸಿ ಹೋದ್ರು ಅವರು. ಅದ್ರ ನಂತರ ಇವತ್ತಿನ ತನಕ ಬರ್ಲೇ ಇಲ್ಲ. ಅದು ಸಹ ನಮ್ಮ ಸಂಸದರಿಗೆ ನಂಬರ್ 1 ಸಂಸದ ಅಂತ ಎಂತ ಅವರು ಪುರಸ್ಕಾರ ಕೊಟ್ಟಿದ್ದಾರೆ. ಅವರ ಏರಿಯಾದಲ್ಲಿ ಏನಾಗಿದೆ ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೊಂದು ಯೂಟಿ ಗಾತ್ರಿಗೆ ಅಂತ ನಮ್ಮ ಮಂಗಳೂರಿನಲ್ಲೆಲ್ಲ ಸನ್ಮಾನ ಮಾಡಿದ್ರು. ಎಂತ ಒಳ್ಳೆ ಆರೋಗ್ಯ ಸಚಿವ ದಿಢೀರ್ ಭೇಟಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ನಮ್ಗೆ ರೋಗ ಬಂದು ರೋಗದಲ್ಲಿದ್ದೇವೆ ನಾವು, ಆದ್ರೂ ಸಹ ನಮ್ಮ ಬಗ್ಗೆ ಕ್ಯಾರೇ ಇಲ್ಲ. ಅಂತ ಸಚಿವ MLA ಇಟ್ಕೊಂಡು ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅವರ ಕೈಯಿಂದ ಏನು ನಡೆಯಲ್ಲ. ಅದು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಅವ್ರು ಬಂದು ನಮ್ಮ ಊರಿಗೆ ಭೇಟಿ ಕೊಟ್ಟು ಅವ್ರು ಬಂದು ನೋಡ್ಲಿ, ಅದ್ಯಾಕೆ ಅವ್ರು ಬರ್ತಾ ಇಲ್ಲ? ಎಸ್ ಎಸ್ ಶಕೀರ್ ಅವರೇ, ಧನ್ಯವಾದಗಳು ಮಾತಾಡೋದಕ್ಕೆ. ಸರ್, ಅದೇ ಸರ್, ಆಧುನಿಕ ಅಂದ್ರೆ ಈಗಿನ ನಜೀರ್ ಸಾಬರು ಅಥವಾ ಎರಡನೇ ನಜೀರ್ ಸಾಬರು ಅಂತ ಕರೆಸಿಕೊಳ್ಳುವಂತವರು ಕೂಡ ಮಾತಾಡ್ತಾ ಇಲ್ಲ ಆರೋಗ್ಯ ಸಚಿವರು. ಈಗ ಹೇಳಿದ್ರು ಊರಿಗೊಮ್ಮೆ ಭೇಟಿ ಆದ್ರೂ ಕೊಡ್ಲಿ. ಅದೇ ಜೋಕಟ್ಟೆ ಅಷ್ಟು ದೂರ ಇದೆಯಾ? ಪಾಸ್ಪೋರ್ಟ್ ವೀಸಾ ಏನಾದ್ರು ಬೇಕಾ ಜೋಕಟ್ಟೆಗೆ ಬರೋದಕ್ಕೆ? ಅಂತ ಸಮಸ್ಯೆ ಏನಾದ್ರೂ ಇದೆಯಾ ಜೋಕಟ್ಟೆಗೆ ಬರುವಾಗ ಸಿಗೋದೊಂದು ರೈಲ್ವೆ ಗೇಟ್ ಬಿಟ್ಟರೆ ಯಾವ್ದು ಅಡ್ಡಿ ಇಲ್ಲ ಜೋಕಟ್ಟೆಗೆ ಬರ್ಲಿಕ್ಕೆ. ಅವರಿಗೆ ಇಚ್ಛಾಶಕ್ತಿ ಬೇಕು, ಬಂದು ನೋಡ್ಬೇಕು. ನನ್ನ ಕಾರು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ತಿರುಗಾಡಿದಂತ ಕಾರು ನನ್ನದು ಹೈಯೆಸ್ಟ್ ಮೀಟರ್ ರನ್ ಆಗಿದೆ ನನ್ನ ಕಾರಿದ್ದು. ಟ್ರಾವೆಲ್ ಅಲವೆನ್ಸ್ ಎಲ್ಲ ತಗೊಂಡಂತ ಮಂತ್ರಿಗಳು ಬಹಳ ಜನ ಇದ್ದಾರೆ. ಒಬ್ಬರಿಗೆ ಜೋಕಟ್ಟೆ ಎಲ್ಲಿದೆ? ಮಂಗಳೂರಿಂದ ಜೋಕಟ್ಟೆಗೆ ಎಷ್ಟು ದೂರ ಇದೆ ಹೋಗೋದಕ್ಕೆ? ಅಂದ್ರೆ ಬಹುಶಃ ಅವರ ಸಾಧನೆಗಳು ಅಷ್ಟೇ ತಿರುಗಾಡಿದ್ದೇ ಸಾಧನೆ ಅಂತ ಭಾವಿಸಿದ್ರೆ ನಾವೇನು ಅದಕ್ಕೆ ಉತ್ತರ ಹೇಳಲಿಕ್ಕಾಗಲ್ಲ. ಬಹುಶಃ ಇದಕ್ಕೆ ಈಗ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋದು ಅವರಲ್ಲ, ಜನ. ಎಂತವ್ರನ್ನ ನಾವು ಚುನಾಯಿಸ್ತಾ ಇದ್ದೀವಿ. ಇಷ್ಟೊಂದು ಸಂವೇದನಾಶೀಲರಾಗಿರುವಂತಹ, ಸಂವೇದನೆಯನ್ನು ಕಳ್ಕೊಂಡಿರುವಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ. ಅಭಯ ಚಂದ್ರ ಜೈನ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವೊಂದನ್ನು ಬರೆದಿದ್ರು. ನಾವೆಲ್ಲ ದೊಡ್ಡ ನ್ಯೂಸ್ ಮಾಡಿದ್ವಿ, ಬಹಳ ಖುಷಿ ಆಯ್ತು. ಅಭಯ ಚಂದ್ರ ಜೈನ್ ಅವರು ಲೆಟರ್ ಬರೆದ್ರು. ಏನಾದ್ರೂ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದ್ರು, ಏನಾದ್ರೂ ಚೇಂಜಸ್ ಆಗತ್ತೆ, ಜೋಗಟ್ಟೆ ಜನರಿಗೆ ಸಮಸ್ಯೆ ನಿವಾರಣೆ ಆಗತ್ತೆ. ಏನಾಯ್ತು ಆ ಲೆಟರ್? ಮುಖ್ಯಮಂತ್ರಿ ಕಚೇರಿಯಲ್ಲಿ ಧೂಳು ತಿಂತಾ ಇದೆಯಾ? ಏನ್ ಕತೆ? ಮುಖ್ಯಮಂತ್ರಿ ಕಚೇರಿಯಲ್ಲಿ ಧೂಳು ತಿಂತಾ ಇದೆಯೋ ಗೊತ್ತಿಲ್ಲ. ನಮ್ಮ ಹತ್ರ ಅಂತ ಅದು ಸೇಫ್ ಆಗಿದೆ. ನಾವು ಬಹಳ ಖುಷಿ ಪಟ್ಟು ಅವತ್ತು ಅದನ್ನ ಸ್ವಾಗತಿಸಿದ್ವಿ ಮತ್ತು ಅದನ್ನು ತೆಗೆದಿಟ್ಟಿದ್ದೀವಿ. ಮುಖ್ಯಮಂತ್ರಿಗೆ ಅದು ತಲುಪಿದ್ಯಾ ಏನೊಂದು ನಮಗೆ ಗೊತ್ತಿಲ್ಲ. ಆದ್ರೆ ಆನಂತರ ಅವರು ಏನು ಮಾತಾಡ್ಲಿಲ್ಲ. ಇತ್ತೀಚೆಗಂತೂ ಒಂದ್ಸಲ ಮುಖ್ಯಮಂತ್ರಿಯನ್ನ ಭೇಟಿ ಮಾಡೋಣ ಅಂತ ನಮ್ಮನ್ನೆಲ್ಲ ಕರೆದ್ರು. ನಮಗೆ ಮತ್ತೂ ಖುಷಿ ಆಯ್ತು. ನಾನು ಹೋಗಿದ್ದೆ, ಅಭಯ ಚಂದ್ರ ಜೈನ್ ಜೊತೆಯಲ್ಲಿ ನಾನು ಹೋಗಿದ್ದೆ. ಮುಖ್ಯಮಂತ್ರಿನೇ ಕಷ್ಟಪಟ್ಟು ಭೇಟಿಯಾಗಿ ಅವರ ಕೈಗೆ ಒಂದು 2-3 ನಿಮಿಷ ಸಿಕ್ಕಿದ್ರು, ಮಾತಾಡಿದೆಲ್ಲ ಹೇಳಿದೀವಿ. ಅಭಯ ಚಂದ್ರ ಜೈನ್ ಹೇಳಿದ್ದಾರೆ ನಾವೊಂದು ಮೀಟಿಂಗ್ ಮಾಡೋಣ ಅನ್ನುವಂತ ಮಾತನ್ನ ನಮಗೆ ಮುಖ್ಯಮಂತ್ರಿ ಭರವಸೆ ಕೊಟ್ಟರು. ಆನಂತರ ಇಷ್ಟವರೆಗೆ ಆ ಮೀಟಿಂಗಿನ ಪ್ರಸ್ತಾವನೆ ಇಲ್ಲ. ಅದು ಕಡೆಗೆ 1.5 ತಿಂಗಳಾಯ್ತು. ಅದು ಕೂಡ 1.5 ತಿಂಗಳು ಆಯ್ತು. ಅದು ಕೂಡ ಇಷ್ಟವರೆಗೆ ಮೀಟಿಂಗ್ ಸೇರುವಂತ ಪ್ರಯತ್ನವನ್ನ ಅಭಯ ಚಂದ್ರ ಜೈನು ಮಾಡಿಲ್ಲ. ಮುಖ್ಯಮಂತ್ರಿಗೆ ಮಾಡಬೇಕಾಗಿರುವಂತದ್ದು, ದಿನ ಅದನ್ನ ರಿಮೈಂಡ್ ಮಾಡಬೇಕಾಗಿರುವಂತದ್ದು ಸ್ಥಳೀಯ ಶಾಸಕರು ಯಾರಿಗೆ FRT ಪ್ರದೇಶದಲ್ಲಿ ಅಭಯ ಚಂದ್ರ ಜೈನ್ ಮತ್ತು ಮೊಯ್ದೀನ್ ಬಾವ ಇದೆ. ಗೊತ್ತಾಯ್ತಲ್ಲ? ಎಸ್, ನಾನು ಆ ವಿಚಾರಕ್ಕೆ ಬರ್ತೀನಿ ಸರ್. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಈ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ, ಮುಖ್ಯಮಂತ್ರಿಗಳು ನಮ್ಮ ನೋವನ್ನ ಆಲಿಸ್ತಾರೆ ಅನ್ನುವಂತ ವಿಚಾರ ಇದು ಎರಡನೆಯದ್ದು ಅಂತ ನಾನು ಭಾವಿಸ್ತೇನೆ. ಮೊನ್ನೆ ನೇತ್ರಾವತಿ ಹೋರಾಟಗಾರರು ಕೂತು ಇದೇ ಮಾತನ್ನ ಹೇಳ್ತಾ ಇದ್ರು. ಮುಖ್ಯಮಂತ್ರಿಗಳು ನಮ್ಮ ಹತ್ರ ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಜೋಕಟ್ಟೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ನಮ್ಮ ಹತ್ರ. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು ನಮಗೆ ಅದೇ, ನಾರ್ತ್ ಕರ್ನಾಟಕ ಅಥವಾ ಉಳಿದ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಸಮಸ್ಯೆ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಸರ್ಕಾರ ಮಾತಾಡುತ್ತೆ. ನಮ್ಗೆ ಆದ್ರೆ ಯಾಕೆ ಇದು ನಾನು ಪ್ರಾದೇಶಿಕವಾದವನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದಲ್ಲ, ಬಟ್ ಇಲ್ಲಿ ಸಮಸ್ಯೆ ಆದ್ರೆ ಯಾಕೆ ಮಾತಾಡೋದಿಲ್ಲ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸರಿ ಇಲ್ಲದೆ ಇರಬೇಕು ಅಥವಾ ಅವರಿಗೆ ನಾವು ಬೇಡ ಅಂತ ಆಗಿರಬೇಕು, ಎರಡರಲ್ಲಿ ಇರುತ್ತೆ. ಅದನ್ನೆಲ್ಲ ಮಾತಾಡ್ಬೇಕು. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ನನ್ನ ಬ್ರೇಕಿಂಗ್ ಹೋಗೋದಕ್ಕಿಂತ ಮೊದಲೇ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಸ್ಥಳೀಯ 2 ಶಾಸಕರು, ಒಬ್ಬರು ಸಚಿವರು, ಅದರಲ್ಲಿ ಮೊಯ್ದೀನ್ ಬಾವ್ ಅವರು ಸ್ವತಃ ಹೇಳಿದ್ರು, ನಮ್ಮ ಟಿವಿ ಚಾನೆಲ್ನಲ್ಲಿ ನಾನು ಫೋನಿನ ತೆಗೆದುಕೊಳ್ಬೇಕಾದ್ರೆ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದ್ರು. ಸೊ ಇಲ್ಲಿ ಪ್ರತಿ ಬಾರಿ ನಮ್ಮ ಜಿಲ್ಲೆಗೆ ಆಗುವಾಗ ಅಲ್ಲಿ ನಮ್ಮ ಸಮಸ್ಯೆ, ನಮ್ಮ ಜನಪ್ರತಿನಿಧಿಗಳ ಸಮಸ್ಯೆ ಅಂತ ಪ್ರಶ್ನೆ ಇರುವಂತದ್ದು ಸರ್. ಅಂದ್ರೆ ಬಾಕಿ ಜಿಲ್ಲೆಯ ಜನಪ್ರತಿನಿಧಿಗಳು ನಮ್ಮ ಊರಿಗೆ ಏನಾದ್ರೂ ಸಮಸ್ಯೆ ಆಗತ್ತೆ, ನನ್ನ ಮತದಾರರಿಗೆ ಏನಾದ್ರೂ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಮಾತಾಡ್ತಾರೆ, ವಿಧಾನಸಭೆಯಲ್ಲೂ ಮಾತಾಡ್ತಾರೆ, ಬೇರೆಯವರಿಗೆ ಸಿಕ್ಕಂತ ವೇದಿಕೆಗಳಲ್ಲಿ ಮಾತಾಡ್ತಾರೆ. ನಮ್ಮವ್ರು ಯಾಕೆ ನಾಲಗೆ ಸತ್ತ ರೀತಿಯಲ್ಲಿ ಇದ್ದಾರೆ, ಬಾಯಿಗೆ ಹೊಲಿಗೆ ಹಾಕಿಕೊಂಡು ಬದುಕ್ತಾ ಇದ್ದಾರೆ? ಅಂದ್ರೆ ನಾವು ಇದನ್ನೆಲ್ಲ ಪ್ರಶ್ನೆ ಮಾಡೋದಲ್ಲ, ಮಾಡ್ಲಿಕ್ಕೆ ಹೋಗಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿ ಆ ಮಹದಾಯಿ ಯೋಜನೆ, ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಪಟ್ಟು ಹೋರಾಟದಲ್ಲಿ ಜನಪ್ರತಿನಿಧಿಗಳು ಊರಿಗೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಹೋಗ್ಬೇಕು, ಅದ್ರ ಜೊತೆ ಸೇರ್ಬೇಕು ಅಂತ ಆಸೆ ಇದೆ. ಆದ್ರೂ ಅವ್ರು ಹೋದ್ರು ಕೂಡ ಜನ ಹೊಡಿಬಹುದು ಅಂತ ಭಯ ಅವರಿಗೆ, ಹೋದ್ರು ಕೂಡ. ಆದ್ರೆ ಇಲ್ಲಿ ಆ ಭಯನೂ ಇಲ್ಲ, ಇವರು ಹೋಗೋದು ಇಲ್ಲ. ಇವಲ್ಲಿ ಇಷ್ಟೆಲ್ಲ ಆಗುವಾಗ, ಈ ಹೋರಾಟ ನಡೀತಾ ಇರುವಾಗಲೂ ಕೂಡ ಈ ಶಾಸಕರು ಊರಿಗೆ ಬಂದ್ರೆ ಅದೇ ಜನ ಅವರ ಹಿಂದೆ ಹೋಗ್ತಾರೆ. ಸಮಸ್ಯೆ ಬಗ್ಗೆ ಮಾತಾಡಲ್ಲ ಜನ ಅವ್ರು ಮುಂದೆ ಸಿಕ್ಕಿದಾಗ. ಇದೊಂದು ದೊಡ್ಡ ವೀಕ್ನೆಸ್ ಇದೆ ನಮ್ಮ ಜಿಲ್ಲೆಯಲ್ಲಿ. ಮುಖ ಕೊಟ್ಟು ನಾವು ಬೈಲಿಕ್ಕೆ, ಅವರಿಗೆ ತರಾಟೆಗೆ ತಗೊಳ್ಳಿಕ್ಕೆ ನಾವು ಸ್ವಲ್ಪ ಹಿಂಜರಿತೀವಿ. ಇದು ಅವರಿಗೆ ಬಹುಶಃ ನಮ್ಮ ಒಂದು ದೌರ್ಬಲ್ಯ ಅವರಿಗೆ ಚೆನ್ನಾಗಿ ಗೊತ್ತಿದೆ ಜನಪ್ರತಿನಿಧಿಗಳಿಗೆ. ಅದರಿಂದಾಗಿ ಮಾತು ಕೊಟ್ಟು ಕೂಡ ತಪ್ತಾರೆ. ವಿಧಾನಸಭೆಯಲ್ಲಿ ನಾನು ಕೇಳ್ತೀನಿ, ಪ್ರಶ್ನೆ ಮಾಡ್ತೀನಿ, ಬಾಕಿ ಎಲ್ಲ ವಿಚಾರ ಪ್ರಸ್ತಾಪ ಆಗತ್ತೆ ಸರ್. ಏನೇನೋ ಬೇಡದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಅಲ್ಲಿ. ಈ ವಿಚಾರ ಚರ್ಚೆ ಆಗೋದಿಲ್ಲ. ಅದೇ ನಾನು ಹೇಳಿದ್ದು. ಇಲ್ಲಿ ಹೇಳಿಯೂ ಕೂಡ ಅವ್ರು ಕೇಳಲಿಲ್ಲ. ಅವ್ರು ಕೇಳಿರೋದೇನು, ನಮ್ಮ ಊರಿಗೆ ಕ್ರಿಕೆಟ್ ಗ್ರೌಂಡ್ ಬೇಕು ಇಂಟರ್ನ್ಯಾಷನಲ್ ಅನ್ನುವಂತ ಮಾತನ್ನ ಕೇಳಿದ್ದಾರೆ. ನಮ್ಮ ಐವನ್ ಅವರು ಅತಿ ಹೆಚ್ಚು ಪ್ರಶ್ನೆ ಕೇಳಿದಂತ ಈಗ ಏನು ಸದನವೀರ ಅಂತ ಪ್ರಶಸ್ತಿ ಅವಾಗ ಯುಟಿಗಾದ್ರಿಗೆ ಸಿಗ್ತಾ ಇದೆಯಂತೆ. ಸಿಕ್ಕಿದ ಪ್ರಶ್ನೆಗಳನ್ನೆಲ್ಲ ಬರೆದು ಕ್ವಶನ್ ಆನ್ಸರ್ ಕಳಿಸ್ತಾರೆ, ಬರೆಯೋದೇ ಕಲಿಸೋದು. ಆದ್ರೆ ಇದು ಕೇಳಲ್ಲ. ಯಾಕೆ ನಿಜವಾಗಿ ಈಗ ಜಿಲ್ಲೆಯ ಪ್ರಮುಖ ಸಮಸ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲುವಂತಹದ್ದು ಈ ಕೈಗಾರಿಕೆಗಳದ್ದು. ಆದ್ರೆ ಈ ಪ್ರಶ್ನೆಯ ಬಗ್ಗೆ ವಿಧಾನಸೌಧದಲ್ಲಿ ಕೇಳೋದು ಬಿಡಿ, ಇಲ್ಲಿಯೂ ಕೂಡ ಮಾತಾಡಲ್ಲ ಅವರು. ಇಲ್ಲಿಯೂ ಕೂಡ ಯಾವುದೇ ಸಭೆ. ನನಗೆ ಒಂದು ಬಹಳ ಇದಾಗ್ತಾ ಇರುವಂತದ್ದು, ನಳಿನ್ ಕುಮಾರ್ ಕಟೀಲ್ ಇಲ್ಲಿನ ಸಂಸದರು. ನನಗೆ ನೆನಪಿದೆ, ನಮ್ಮ ಚಾನೆಲ್ ನಲ್ಲಿ ಅವರಿಗೆ ಕರೆ ಮಾಡಿದ ಸಂದರ್ಭದಲ್ಲಿ, ಇಲ್ಲ ರೀ ಅಲ್ಲಿ ಅದೆಲ್ಲ ಸಮಸ್ಯೆ ಇಲ್ಲ, ಅವರಿಗೆಲ್ಲ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ. ಸೊ ಏನಂದ್ರೆ ಜೋಕಟ್ಟೆಯ ಜನ ಯಾರಿಗೂ ಬೇಡದವರು ಅನ್ನುವಂತ ಮನಸ್ಥಿತಿಯೋ, ಜೋಕಟ್ಟೆ ಕಳವಾರ ಭಾಗದ ಜನ ಅಥವಾ ಅಲ್ಲಿನ ಜನಕ್ಕೆ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತ ಮನಸ್ಥಿತಿಯ ಕಟೀಲ್ ಅವರು ಮಾತಾಡಬೇಕಿತ್ತಲ್ವಾ? ಎಂಪಿಗೆ ಜವಾಬ್ದಾರಿ. ಎಸ್, ಅಂದ್ರೆ ಅವರು ವಿರೋಧ ಪಕ್ಷದವರು ಮಾತಾಡಬಹುದು. ಈಗ ಯಾಕೆ ಮಾತಾಡೋದಿಲ್ಲ? ಬಹುಶಃ ನಳಿನ್ ಕುಮಾರ್ ಕಟೀಲು ಚುನಾವಣೆಯಲ್ಲಿ ಗೆದ್ದಿರೋದು ಇಂಥ ಇಶ್ಯೂಗಳಲ್ಲಿ ಹೋರಾಟ ಮಾಡಿ ಅಲ್ವಲ್ಲ. ವೋಟ್ ಬರುವಾಗ ಸಹಜವಾಗಿ ಏನು ಅವಾಗ ಒಂದು ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಪ್ರಶ್ನೆ ಇತ್ತು. ಮೊನ್ನೆ ಆದಂತ ಲೋಕಸಭಾ ಚುನಾವಣೆಯಲ್ಲಿ ಆ ಮತೀಯ ಪ್ರಶ್ನೆಗಳ ಜೊತೆಯಲ್ಲಿ ಮೋದಿ ಅಲೆ ಇತ್ತು, ಗೆದ್ರು. ಜಾತಿ ಧರ್ಮ ನಿಮ್ಮ ಹೋರಾಟವನ್ನು ಗಮನಿಸಿದ್ರೆ ಎಲ್ಲ ಕೂಡ ನಾನು ಅಲ್ಲಿ ವಿಜುವಲ್ ಅನ್ನು ತೋರಿಸ್ತಾ ಇದ್ದೇನೆ. ಅಲ್ಲಿ ಎಲ್ಲ ಕೇವಲ ಮುಸಲ್ಮಾನರು ಮಾತ್ರ ಇರುವಂತದ್ದಲ್ಲ, ಅಲ್ಲ ಸಾಮಾನ್ಯವಾಗಿ ಕಲ್ಪನೆ ಜೋಕಟ್ಟೆ ಅಂತ ಮುಸಲ್ಮಾನರು ಇರುವಂತದ್ದು. ಸೊ ಅಲ್ಲಿ ಆ ಹೋರಾಟದಲ್ಲಿ ಮುಸಲ್ಮಾನರು ಮಾತ್ರ ಇರುವಂತದ್ದಲ್ಲ, ನಾವು ಗಮನಿಸಿರೋದು ಈ ರೀತಿಯಲ್ಲಿ. ಅಲ್ಲಿ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ಮುಸ್ಲಿಮರ ಪ್ರದೇಶಗಳಲ್ಲ, ಹಿಂದೂ ಸಮುದಾಯದವರು ವಾಸಿಸುವಂತ ಇದರಲ್ಲೇ ಊರಲ್ಲೇ ಪ್ರದೇಶದಲ್ಲೇ ಜಾಸ್ತಿ ಸಮಸ್ಯೆ. ನಿಮಗೆ ಇದು ಹೇಳ್ತೀನಿ, ಅಲ್ಲಿಯ ಮಸೀದಿಗಳಿಗೆ ಯಾವಾಗಲೂ ಒಮ್ಮೆ ಅಪರೂಪಕ್ಕೆ ಬೀಳುತ್ತೆ ಕೋಕುಡಿ. ಅದರಲ್ಲಿ ಭಜನಾ ಮಂದಿರದಲ್ಲಿ ದಿನದ 24 ಗಂಟೆ ಕೂಡ ಕೋಕುಡಿ ಬೀಳುತ್ತೆ. ಭಜನಾ ಮಂದಿರದವ್ರದ್ದೊಂದು ಮದುವೆ ಮಂಟಪ ಇದೆ. ಆ ಮಂಟಪದಲ್ಲಿ ಈಗ ಮದುವೆ ಫಂಕ್ಷನ್ಗಳು ಯಾವ್ದು ಆಗಲ್ಲ, ಅಷ್ಟು ಕೋಕುಪುಡಿಗಳು ದಿನಾ ಬೀಳ್ತಾ ಇರುತ್ತೆ. ಆದ್ರೂ ಕೂಡ ಅಲ್ಲಿ ಒಂದು ತಿರುಗಿ ನೋಡಲ್ಲ. ನಮ್ಮ ನಳಿನ್ ಕುಮಾರ್ ಕಟೀಲ್ ನೋಡಲ್ಲ. ಅಲ್ಲಿ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ರಿತೇಶ್ ಶೆಟ್ಟಿ, ಅವರು ಕೂಡ ಒಂದು ಬಾರಿ ಕೂಡ ಭೇಟಿ ಉಪಾಧ್ಯಕ್ಷರಾಗಿದ್ದವರು, ಅವರು ಕೂಡ ಭೇಟಿ ಕೊಟ್ಟಿಲ್ಲ. ಅವರು ಅದೇ ಕ್ಷೇತ್ರದವರು, ಅವರು ಕೂಡ ಭೇಟಿ ಕೊಟ್ಟಿಲ್ಲ. ಇದೇನಂದ್ರೆ ಅಲ್ಲಿ ಅನುಭವಿಸ್ತಾ ಇರುವವರು ಹಿಂದೂಗಳ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಅಲ್ಲ ಅವರಿಗೆ. ಚುನಾವಣೆಯಲ್ಲಿ ಮತ ನೀಡುವವರಿಗೆ ಈ ಪ್ರಶ್ನೆಗಳು ಬರಲ್ವಲ್ಲ. ಮತ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ವೋಟ್ ಮಾಡ್ತಾರೆ. ಮತ್ತು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಬಿಟ್ಟರೆ ಇನ್ನೊಂದು ಪಕ್ಷ ಇಲ್ಲ. ಆದ್ರಿಂದಾಗಿ ಇಲ್ಲಿ ಎರಡೂ ಕೂಡ ಸಮಾನ ಅಪರಾಧಿ ಸ್ಥಾನದಲ್ಲಿರುವಾಗ ಚುನಾವಣೆಯಲ್ಲಿ ಇದು ಪ್ರಶ್ನೆ ಆಗ್ಲಿಕ್ಕಿಲ್ಲ ಅನ್ನುವಂತ ಒಬ್ರು ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ಸರ್ ನಮಸ್ತೆ. ಎಸ್ ಸರ್, ಅದೇ ಒಂದು ಜನಪ್ರತಿನಿಧಿಗಳ ಮೌನ ಆದ್ರೆ ಸರ್, ಮತ್ತೊಂದು ಬಹಳ ಕಾಡ್ತಾ ಇರುವಂತದ್ದು ಜೋಕಟ್ಟೆ ಪ್ರದೇಶದಲ್ಲಿ ಇಡೀ ಜಿಲ್ಲೆಗೆ ಸಮಸ್ಯೆ ಆಗುವಂತ ಇಶ್ಯೂ ಇದು. ಬಟ್ ಜೋಕಟ್ಟೆಗೆ ಯಾಕೆ ಸೀಮಿತ ಆಗ್ತಾ ಇದೆ ಹೋರಾಟ? ಅಥವಾ ಜೋಕಟ್ಟೆಯ ಜನರಿಗೆ ಮಾತ್ರ ಸಮಸ್ಯೆ? ನಾವು ಪುತ್ತೂರಿನಲ್ಲಿ ಕೂತಿದ್ದೇವೆ, ಸುಳ್ಯದಲ್ಲಿ ಕೂತಿದ್ದೇವೆ, ಅಥವಾ ಮಂಗಳೂರಿನಲ್ಲಿ ಕೂತಿದ್ದೇವೆ, ಅಥವಾ ಸುರತ್ಕಲ್ನಲ್ಲಿ ಕೂತಿದ್ದೇವೆ, ನಮಗೇನು ಸಮಸ್ಯೆ ಇಲ್ಲ ಅಂದ್ರೆ ಜನರಲ್ಲೇ ಈ ರೀತಿ ಇದೆಯಾ ಅಂತ? ಇದು ಜನರ ಬಹಳ ದೊಡ್ಡದಾದಂತಹ ಒಂದು ಇದು ದೌರ್ಬಲ್ಯ. ಅವರ ತೀರಾ ಮನೆ ಒಳಗಡೆ ಸಮಸ್ಯೆ ಬಂದಾಗ ಮಾತ್ರ ಎದ್ದು ನಿಂತ್ಕೊಳ್ಳುವಂತಹದ್ದು ಇಲ್ಲಿ ಒಂದು ನೇಚರ್ ಕ್ಯಾರೆಕ್ಟರ್ ಇದೆ. ಆದ್ರೆ ಇದು ಸಮಸ್ಯೆ ಆಗಿರೋದು. ಯಾಕೆಂದ್ರೆ ಇಲ್ಲಿ ಜೋಕಟ್ಟೆ ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ಇದು ಕೇವಲ ಜೋಕಟ್ಟೆಗೆ ಸೀಮಿತವಾದ ಸಮಸ್ಯೆ ಅಲ್ಲ, ನೇರವಾಗಿ ಸುರತ್ಕಲ್ ಮಾತಾಡಿ. ಅದಕ್ಕಿಂತ ಮೊದಲು ಒಬ್ರು ಕಾಲರ್. ಹಲೋ ನಮಸ್ತೆ.
ಹಲೋ ನಮಸ್ತೆ, ನಾನು ಜೋಗಟೆಯಿಂದ ಮಾತಾಡ್ತಾ ಇದ್ದೇನೆ. ತಮ್ಮ ಹೆಸರು ಹೇಳಿ ಸರ್. ನಾನು ರಹಮಾನ್ ಅಂತ ಹೇಳಿ. ರೆಹಮಾನ್ ಮಾತಾಡಿ. ನನಗೆ ಮುನೀರ್ ಕಾಟಿಬಲ್ ಅವ್ರ ಹತ್ರ 1-2-3 ಕ್ವಶನ್ ಕೇಳಲಿಕ್ಕಿತ್ತು. ರೆಹಮಾನ್ ಫಸ್ಟಿಗೆ ಕ್ವಶನ್ ಅವ್ರ ಹತ್ರ ಕೇಳ್ತೇನೆ, ಆಮೇಲೆ ನಾನು ಟಿವಿಯಲ್ಲಿ ನೋಡ್ತೇನೆ, ಅವ್ರು ಮತ್ತೆ ಆನ್ಸರ್ ಮಾಡ್ಲಿ. ಫಸ್ಟಿಗೆ ನಾನು ಕ್ವಶನ್ ಅವ್ರ ಹತ್ರ ಕೇಳ್ತೇನೆ. ಖಂಡಿತ ಕೇಳಿ. ನಾನು ಅವರೀಗ ಹೇಳ್ತಾ ಇದ್ರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಲ್ಲಿಂದ ಇವರು MLA ಮಾತಾಡುದಿಲ್ಲ, ಅವ್ರು ಮಾತಾಡುದಿಲ್ಲ ಅಂತೇಳಿ. ಮೊನ್ನೆ ಇವರು ಹೋರಾಟ ಮಾಡಿ ಇಲ್ಲಿ ಹೋರಾಟ ಸಮಿತಿಯವರು ಕಾಂಗ್ರೆಸ್ ಪರವಾಗಿ ಇಲ್ಲಿ ಪಂಚಾಯತ್ ಅಲ್ಲಿ ಎಲೆಕ್ಷನ್ ನಿಂತಿದ್ದಾರೆ. ಹೋರಾಟ ಮಾಡುವವರು ಕಾಂಗ್ರೆಸ್ ಪಕ್ಷದಲ್ಲಿ ಏಕೆ ಎಲೆಕ್ಷನ್ ನಿಂತಿದ್ದಾರೆ? ಒಂದು. ಎರಡನೇದು, ಈ ಮುನೀರ್ನ ಜನವೇ ಇದ್ದಾರೆ ಅದರಲ್ಲೂ ಎಲೆಕ್ಷನ್ ನಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಎಲೆಕ್ಷನ್ ನಿಂತವರು. ಒಂದು. ಎರಡನೇದು, ಇವರು ಯಾಕೆ MLA ಅಲ್ಲವಾ MP ಮನೆಗೆ ಹೋಗಿ ಹೋರಾಟ ಮಾಡುದಿಲ್ಲ? ಯಾಕೆ MP ಅಥವಾ ಮನೆಗೆ ಹೋಗಿ ಹೋರಾಟ ಮಾಡಬಹುದಲ್ಲ? ಇವರು ಇಲ್ಲಿ ಬಂದು ಜನರ ಮಣ್ಣಿಗೆ ಕನ್ನಡಿಸಲಿಕ್ಕೆ, ಕಣ್ಣಿಗೆ ಮಾಡ್ಲಿಕ್ಕೆ ಅಲ್ಲಿ ಹೋಗಿ 4 ಜನರನ್ನು ಕರ್ಕೊಂಡು ಹೋಗಿ ಹೋರಾಟ ಮಾಡ್ತಾರೆ. ಯಾರು ಲೇಬರ್ಗೆ ಕಲ್ಲು ಬಿಸಾಡ್ತಾರೆ, 2 ಲೇಬರ್ಗೆ ಇದು ಮಾಡ್ತಾರೆ, ಬರ್ತಾರೆ. 2. ಮೂರನೇದು ಕ್ವಶನ್ ನಾ ಕೇಳುದು, ಇಲ್ಲಿ ಹೋರಾಟ ಮಾಡ್ತಾರೆ ಇವರ ಜನವೇ ಮೊನ್ನೆ ಮಿಷನ್ ಪಾಸ್ ಮಾಡಿದಾರಲ್ಲ ಇದೇ ಜೋಕಟ್ಟೆಯಲ್ಲಿ, ಯಾಕೆ ಮಾಡಿದ್ದಾರೆ? ಯಾಕೆ ಇವರು ಬಿಟ್ಟಿದ್ದಾರೆ? ಕಂಪನಿ ವಿರುದ್ಧ ಹೋರಾಡುವವರು ಈ ಜೋಕಟ್ಟೆಯಿಂದ ಮಿಷನ್, ದೊಡ್ಡ ದೊಡ್ಡ ಮಿಷನ್, ಬೃಹತ್ ಗಾತ್ರದ ಮಿಷನ್ ಗಳನ್ನು ಪಾಸ್ ಮಾಡ್ಲಿಕ್ಕೆ ಯಾಕೆ ಸಪೋರ್ಟ್ ಮಾಡಿದ್ದಾರೆ? ಅದು ಹೇಳಿ ಅವರು. ಧನ್ಯವಾದಗಳು ಸರ್. ಅದೇ ಅವರಿಗೆ ನಿಮ್ಮ ಮೇಲೆ ಡೌಟ್ ಅಥವಾ ಕ್ವಶನ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನೀವು ಯಾಕೆ ಮಂತ್ರಿಗಳ ಮನೆಯ ಮುಂದೆ ಮಾಡೋದಿಲ್ಲ ಪ್ರತಿಭಟನೆ, ಅಥವಾ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ನಿಮ್ಮ ಜೊತೆಗೆ ಇದ್ದಂತವರು, ಈ ರೀತಿಯ ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ಈಗ ಪ್ರಶ್ನೆ ಕೇಳಿದವ್ರದ್ದು ಪ್ರಶ್ನೆಗಳಲ್ಲಿ ಅರ್ಥ ಇಲ್ಲ ಅಂತ ಹೇಳಲ್ಲ, ಆದ್ರೆ ಕೇಳಿರುವವರು ಪೂರ್ವಾಗ್ರಹವಾಗಿ ಕೇಳಿರುವಂತವ್ರು. ಅಂದ್ರೆ ನಮ್ಮನ್ನ ವಿಲನ್ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಯತ್ನ ಕಂಪನಿಗಳು ಮಾಡ್ತಾ ಇದೆ. ಆ ಕಂಪನಿಯ ಜೊತೆ ಕೆಲವರು ಕೂಡ ಶಾಮೀಲಾಗಿದ್ದಾರೆ. ನನ್ನನ್ನು ಕೂಡ ಬಹಳ ಹೋರಾಟಗಳಲ್ಲಿ ಬೇರೆ ಬೇರೆ ಆರೋಪಗಳಲ್ಲಿ ಮಾಡ್ತಾರೆ. ನಾನು ಅವ್ರು ಯಾವ ಪಕ್ಷದವರು ಅಂತ ನಾನು ಹೇಳ್ಬೋದು. ನಾನು ಆ ರೀತಿ ಕೀಳು ಆರೋಪ ಪ್ರತ್ಯಾರೋಪಕ್ಕೆ ನಾನು ಇಳಿಯಲ್ಲ. ನಾನೇನು ನಮ್ಮ ಹೋರಾಟ ಏನಂತ ಜೋಕಟ್ಟೆ ಇಡೀ ನಾಗರಿಕರಿಗೆ ಗೊತ್ತಿದೆ, ಜಿಲ್ಲೆಯ ಜನರಿಗೆ ಗೊತ್ತಾಯ್ತಲ್ಲ. ಇಲ್ಲಿ ಏನು ಅಂದ್ರೆ ಪಂಚಾಯತ್ ಇಲೆಕ್ಷನ್ ಅಲ್ಲಿ ನಾಗರಿಕ ಹೋರಾಟ ಸಮಿತಿಯವರು ಕೆಲವರು ಕಾಂಗ್ರೆಸ್ ಪಕ್ಷದಲ್ಲಿ, ನಾಗರಿಕ ಹೋರಾಟ ಸಮಿತಿಯಲ್ಲಿ ಸಕ್ರಿಯ ಆಗಿರುವವರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ ನಿಂತಿದ್ದಾರೆ. ನಾನು ಹೇಳಿದ್ನಲ್ಲ, ಜೋಕಟ್ಟೆಗೆ ಸೀಮಿತವಾಗಿ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕೂಡ ರಾಜಕೀಯವಾದಂತಹ ಒಂದು ಕ್ಲಾರಿಟಿ ಇಲ್ಲ ಜನರಿಗೆ. ನಾವು ನಮ್ಮ ಈ ಸಮಸ್ಯೆಗಳಿಗೂ ರಾಜಕೀಯಕ್ಕೆ ಏನು ಸಂಬಂಧ ಇದೆ ಅನ್ನುವಂಥ ತಿಳುವಳಿಕೆ ಇಲ್ಲ. ಹಿಂದೆ ಈಗ ಕಾಂಗ್ರೆಸ್ ಪಂಚಾಯತ್ ಅಲ್ಲಿ ಆಡಳಿತ ಬಂದಿದೆ, ಹಿಂದೆ SDPI BJP ಮೈತ್ರಿ ಇತ್ತು. SDPI ಮತ್ತು ಬಿಜೆಪಿ ಒಂದು ಮುಸ್ಲಿಮರನ್ನು ಪ್ರತಿನಿಧಿಸುವಂತಹದ್ದು, ಮುಸ್ಲಿಂ ತೀವ್ರವಾದವನ್ನ ಪ್ರತಿನಿಧಿಸುವಂತಹದ್ದು, ಇನ್ನೊಂದು ಹಿಂದೂ ತೀವ್ರವಾದವನ್ನು ಪ್ರತಿನಿಧಿಸುವವರು, ಪರಸ್ಪರ ವಿರುದ್ಧ ದಿಕ್ಕಿನವರು ಅಧಿಕೃತವಾಗಿ ಅಲ್ಲಿ ಮೈತ್ರಿ ಮಾಡಿಕೊಂಡು ಆಡಳಿತ ನಡೆಸಿದ್ದಾರೆ. ಅದೇನಂದ್ರೆ ಜನರಿಗೆ ರಾಜಕೀಯ ತಿಳುವಳಿಕೆಯ ಕೊರತೆ. ಇಲ್ಲಿ ಕೂಡ ಕೆಲವರು ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಪಡೆದಿದ್ದಾರೆ, ಗೆದ್ದಿದ್ದಾರೆ. ಆದ್ರೆ ಅವರು ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ನಾನು ಹೇಳಲ್ಲ, ಹೋರಾಟ ಸಮಿತಿಯ ಪರವಾಗಿದ್ದಾರೆ. ಇದನ್ನೆಲ್ಲ ಮತ್ತೆ ಇನ್ನು ಮಂತ್ರಿಗಳ ಮನೆಯ ಮುಂದೆ, ಶಾಸಕರ ಮನೆಯ ಮುಂದೆ ಮುಂದಿನ ಹಂತದ ಹೋರಾಟಗಳಲ್ಲಿ ಅದು ನಡೀಬಹುದು. ನಮ್ಗೆ ಶಾಸಕರು, ಮಂತ್ರಿಗಳು, MP ಅಂತ ನಮ್ಗೇನು ಮುಲಾಜಿಲ್ಲ. ಅವರನ್ನು ಬೈತಾನೆ ಬಂದಿದ್ದೀವಿ, ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಹೋರಾಟದಿಂದಾಗಿ ಅವ್ರ ಊರಿಗೂ ಬರ್ಲಿಕ್ಕೆ ಅಸಾಧ್ಯ ಆಗುವಂತ ಪರಿಸ್ಥಿತಿ ಇದೆ. ಆದ್ರೆ ನಾವು ಮಂತ್ರಿಯ ಮನೆ ಮುಂದೆ, MLA ಮುಂದೆ ಹೋರಾಟ ಮನೆ ಮಾಡಬೇಕು ಅಂತ ಹೇಳುವವರು ಇವರಿಗೆ ಮಾಡಬಹುದು. ಇವರಿಗೂ ಜೋಕಟ್ಟೆಯಲ್ಲಿ ರಾಜಕೀಯ ಪಕ್ಷ ಇದೆ, ಈ ಮಾತಾಡಿದವ್ರದ್ದು ಡೈಲಾಗ್ ಯಾರ್ದು ಅಂತ ಗೊತ್ತಿದೆ ನಮಗೆ. ಇವರು ಮಾಡಬಹುದು. ಇನ್ನು ಯಾವುದೇ ಕಂಪನಿ ಮಿಷನ್ ಪಾಸ್ ಆಯ್ತು, ಯಾವುದೇ ಕಂಪನಿ ವಾಹನ ಪಾಸ್, ಎಲ್ಲವನ್ನು ಹಗಲು ರಾತ್ರಿ ನಾವು ತಡೀಲಿಕ್ಕೆ ಆಗಲ್ಲ. ಎಲ್ಲವನ್ನು ಕೂಡ ಹಗಲು ರಾತ್ರಿ ಒಂದು ನನಗೆ ಮತ್ತೆ ಬೇಕಾಗಿರುವಂತದ್ದು ಅದೇ, ಜೋಕಟ್ಟೆಗೆ ಸೀಮಿತವಾಗಿ ಹೋರಾಟ ನಡೀತಾ ಇದೆ. ಜಿಲ್ಲೆಯ ಜನಕ್ಕೆ ನಿಮಗೆ ಅನಿಸ್ತಾ ಇದೆ ಇದು ಕೇವಲ ಜೋಕಟ್ಟೆ ಕಳವಾರ ಭಾಗಕ್ಕೆ ಮಾತ್ರ ಸೀಮಿತ ಆಗಬಹುದು, ಹೀಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಇದು ಸ್ಪ್ರೆಡ್ ಆಗತ್ತೆ, ಉಳಿದ ಊರಿಗೂ ಸಮಸ್ಯೆ ಆಗತ್ತೆ ಅಂತ ಅನಿಸೋದಿಲ್ವಾ? ನಾನು ಆರಂಭದ ದಿನದಿಂದಲೂ ಕೂಡ ಇದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಆರಂಭದ ದಿನ ನೀವು ಚರ್ಚೆ ಕರೆದಾಗ್ಲೂ ಹೇಳಿದ್ದೀನಿ, ಇದು ನೇರವಾಗಿ ಸಮಸ್ಯೆ ಇರೋದು ಎಲ್ಲಿಯವರೆಗೆ ಅಂದ್ರೆ ಸುರತ್ಕಲ್ನಿಂದ ಹಿಡಿದು ಬಜ್ಪೆವರೆಗಿನ ಒಂದು 8-9 ಗ್ರಾಮಗಳು, 2 ಹೋಬಳಿಗಳು, ಸುರತ್ಕಲ್ ಮತ್ತು ಬಜ್ಪೆ 2 ಹೋಬಳಿ. ಹೆಚ್ಚು ಕಮ್ಮಿ 1 ಲಕ್ಷ ಜನಸಂಖ್ಯೆ ಮೇಲೆ ಇದೆ. 1 ಲಕ್ಷಕ್ಕಿಂತ ಮೇಲೆ ಜನಸಂಖ್ಯೆ ಇರುವಂತ ಈ 2 ಹೋಬಳಿಗಳ ಜನ ನೇರ ಇದನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಬೆಳಗಿನ ಜಾವ 3 ರಿಂದ 5 ಗಂಟೆವರೆಗೆ ಸುರತ್ಕಲ್ನಿಂದ ಕೈಕಂಬವರೆಗೆ ಆ ಕೋಕು ಮತ್ತು ಪೆಟ್ರೋಕೆಮಿಕಲ್ ನ ಸ್ಮೆಲ್ ಅನ್ನ ಹೊರಗಡೆ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಅವ್ರು ರಾತ್ರಿ ಹೊತ್ತು ಅದನ್ನು ಬಿಡ್ತಾ ಇದ್ದಾರೆ, ವಿಷಕಾರಕ ಅನಿಲವನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಈ ಸಮಸ್ಯೆ ಈ 2 ಹೋಬಳಿಗಳಿಗೆ ಇದೆ. ಆದ್ರೆ ಏನಾಗಿದೆ, ಜೋಕಟ್ಟೆ ಮತ್ತು ಕೆಂಜಾರು ಗ್ರಾಮದ ಜನರ ಮನೆ ಮೇಲೆ ನೇರವಾಗಿ ಸುರಿತಾರೆ, ಹೋರಾಟದಲ್ಲಿದ್ದಾರೆ. ಬೇರೆ ಗ್ರಾಮದ ಜನ ಹೌದು ಇದೆಲ್ಲ ಸರಿ, ಇದನ್ನು ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಹೊರತು ಬರ್ತಾ ಇಲ್ಲ. ಅದರ ಜೊತೆಯಲ್ಲಿ ಇಡೀ ಮಂಗಳೂರಿಗೆ ಇದ್ರ ಅಪಾಯ ಇದೆ. ಅಕ್ಟೋಬರ್ನಲ್ಲಿ ನಡೆದಂತ ವಿಪತ್ತು ನಿರ್ವಹಣಾ ಸಮಿತಿಯ ಸಭೆ ಏನಿದೆ, ಆ ಸಭೆಯಲ್ಲಿ ವಿಪತ್ತು ನಿರ್ವಹಣಾ ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ, ಮಂಗಳೂರಿನ ನಗರದಲ್ಲೇ ತಾಲೂಕಿನಲ್ಲಿ 11 ಅಪಾಯಕಾರಿ ಕೈಗಾರಿಕೆಗಳಿದೆ.
ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಂಗಳೂರು ಸುತ್ತಮುತ್ತಿನ 3 ಕಿಲೋಮೀಟರ್ ಸ್ಥಳ ಕೇವಲ 30 ನಿಮಿಷದೊಳಗಡೆ ಯಾವುದೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಿಕ್ಕಾಗದಷ್ಟು ಹಾನಿಗೊಳಗಾಗ್ತದೆ. ಲಕ್ಷಾಂತರ ಜನ ಅದರ ಇದಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಮತ್ತು OMPL SEZ ನ ಒಳಗಡೆ ಇರುವಂತ OMPL ಬೆಂಜಿನ್ ಅನ್ನು ಉತ್ಪಾದನೆ ಮಾಡ್ತದೆ. ಅದು ನೇರವಾಗಿ ಕ್ಯಾನ್ಸರ್ ಕಾರಕ. ಅದರ ಲೀಕೇಜ್ಗಳು, ಸಣ್ಣ ಪುಟ್ಟ ಲೀಕೇಜ್ಗಳು ಕೂಡ ಜನರಲ್ಲಿ ಕ್ಯಾನ್ಸರ್ ಅನ್ನು ತರ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದಾಗಿ ಇಡೀ ಮಂಗಳೂರು ತಾಲೂಕಿಗೆ, ಈ ಜಿಲ್ಲೆಗೆ ಇದ್ರ ಅಪಾಯ ಇದೆ. ಆದ್ರೆ ಇಷ್ಟೆಲ್ಲ ಕಣ್ಣೆದುರು ಕಾಣ್ತಾ ಇದ್ರು ಕೂಡ ಜಿಲ್ಲೆಯ ಜನ ಬಿಡಿ, ಸುರತ್ಕಲ್ನಿಂದ ಬಜ್ಪೆ ಹೊರಗಡೆ ವ್ಯಾಪ್ತಿಯ ಬೇರೆ ಗ್ರಾಮಗಳ ಜನ ಕೂಡ ಮಾತಾಡ್ತಾ ಇಲ್ಲ. ಮೊನ್ನೆ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮೆರವಣಿಗೆ ಹೋಗುವಾಗ ಬಂದಿದ್ದಾರೆ ಒಂದಿಷ್ಟು ಕೆಂಜಾರ್ನವರು, ಕಲವಾರ್ನವರು, ಕುಳಾಯಿಯವರು ಒಂದಿಷ್ಟು ಜನ ಬಂದಿದ್ದಾರೆ. ಬಜ್ಪೆ ಪ್ರದೇಶದಿಂದ ಸಾಂಕೇತಿಕವಾಗಿ ಕೆಲವರು ಬಂದಿದ್ದಾರೆ. ಆ ಮಟ್ಟಿಗೆ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಆದ್ರೆ ನನ್ನ ಮಟ್ಟಿಗೆ ಇದು ಜಿಲ್ಲೆಯ ಜನ ಎದ್ದು ನಿಂತು ಪ್ರತಿಭಟಿಸಬೇಕಾದಂತ ವಿಷಯ. ಯಾಕಂದ್ರೆ ನಿಡ್ಡೋಡಿ ಬರ್ತದೆ, ಮತ್ತೆ ಏನು ಪಡುಬಿದ್ರೆಯಲ್ಲಿ ಇನ್ನೊಂದು ವಿಸ್ತರಣೆ ಆಗ್ತಾ ಇದೆ, ಅದಾನಿ ಬರ್ತಾ ಇದ್ದಾರೆ, ಇದೆಲ್ಲ ಬರ್ತಾ ಇರುವಾಗ ಈ ಜಿಲ್ಲೆಯ ಜನ ಇಂತಹ ಪ್ರಶ್ನೆ ಕಣ್ಣೆದುರು ಇದ್ದಾಗಲೂ ಕೂಡ ಇದೊಂದು ಅವಕಾಶ ಆಗಿತ್ತು. ನಾವೇನ್ ಮಾಡಕ್ಕಾಗತ್ತೆ, ಎಲ್ಲವನ್ನೂ ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಹೋರಾಟ ಸಮಿತಿ ಇದ್ದು ಬೇಡಿಕೆ ಇರುವಂತದ್ದು MRPL ನ ಕೋಕ್ ಸಲ್ಫರ್ ಘಟಕ ಶಟ್ ಡೌನ್ ಆಗಬೇಕು ಅಂತನೋ, ಅಥವಾ ನಮಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಸಮಸ್ಯೆ ಇಲ್ಲ ಅಂತನೋ? ಜನರ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಸಮಸ್ಯೆ ಆಗದೇ ಇದ್ರೆ ನಡೆಸ್ಕೊಂಡು ಹೋಗೋದಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಅದು ಅಸಾಧ್ಯ. ಯಾಕೆಂದ್ರೆ ಅವರ ಡಿಸೈನ್ ನಲ್ಲಿ ದೋಷ ಇದೆ, ಅವರು ಆಯ್ಕೆ ಮಾಡಿರುವಂತಹ ಸ್ಥಳದಲ್ಲಿ ದೋಷ ಇದೆ. ಜನವಸತಿ ಪ್ರದೇಶದಿಂದ ಕನಿಷ್ಠ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ಮತ್ತೆ ಅವರು ಡಿಸೈನ್ ಅಲ್ಲಿ ಕೂಡ ಈಗ ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ. ಡಿಸೈನ್ ನಲ್ಲಿ ಕೂಡ ದೋಷ ಇದೆ. ಎರಡೂ ಇರೋದ್ರಿಂದ ನಮ್ದು ಇದನ್ನು ಶಟ್ ಡೌನ್, ಅದು ಮುಚ್ಚಬೇಕು, ಅಲ್ಲಿಂದ ಹೋಗ್ಬೇಕು. ಇನ್ನು ಯಾವುದೇ ಪರಿಹಾರ ಕ್ರಮಗಳನ್ನ ಕೈಗೊಂಡ್ರೆ, ಮೊನ್ನೆ ಹೇಳ್ತಾ ಇದ್ರು, ಅದು ಏನಾಯ್ತು ಅಂದ್ರೆ ಲಾಸ್ಟ್ ತೈಲ ಬಂತು ನೀರಿನಲ್ಲಿ, ಅದು ಏನೋ ಒಂದು ನಮ್ಮ ಇದರಲ್ಲಿ ಸ್ಕ್ರೂ ಲೂಸ್ ಆಯ್ತು, ಅದಕ್ಕೆ ಬಂತು. ಮೊನ್ನೆ ಕಲವಾರ್ನ ಮೇಲೆ ಬಿದ್ದಾಗ, ಕೆಂಜಾರ್ನ ಮೇಲೆ ಬಿದ್ದಾಗ ಏನೋ ಒಂದು ಹೇಳಿದ್ರು, ಆ ಮಿಷನ್ ನಲ್ಲಿ ಏನೋ ಒಂದು ಸ್ವಲ್ಪ ದೋಷ ಅಲ್ಲ, ಇಂಥ ದೋಷ ಕಂಪನಿಯಲ್ಲಿ ಸಹಜ ಒಂದೊಂದ್ಸಲ ಆಗ್ತಾ ಇರ್ತದೆ ಅಂತ ಅವರೇ ಹೇಳಿದ್ದಾರೆ ನನ್ನ ಹತ್ರ. ವೆಂಕಟೇಶ್ ಹೇಳಿದ್ದಾರೆ, ಅಧಿಕಾರಿ. ಆದ್ರಿಂದಾಗಿ ಇದಕ್ಕೆ ಏನು ಪರ್ಮನೆಂಟ್ ಆದ ಪರಿಹಾರ ಬೇರೆ ಯಾವುದಿಲ್ಲ, ಇದನ್ನು ಮುಚ್ಚೋದೇ ಪರಿಹಾರ. ಅದರಿಂದಾಗಿ ಇವರು ಹೇಳ್ಬಹುದು 10,000 ಕೋಟಿ ಹಾಕಿದೀವಿ, 12,000 ಕೋಟಿ ಹಾಕಿದೀವಿ, ಸಾವಿರಾರು ಜನರ ಆರೋಗ್ಯ, ಜನರ ಬದುಕು ಮುಖ್ಯವ, ಇವರ 10,000 ಕೋಟಿ ಮುಖ್ಯವ ಅನ್ನುವಂಥದ್ದು. ಹಾಸನ ಇದೆ, ಉತ್ತರ ಕರ್ನಾಟಕ ಇದೆ, ಹೈದರಾಬಾದ್ ಕರ್ನಾಟಕದಲ್ಲಿ ಜನವಸತಿಗಿಂತ ದೂರವಾಗಿರುವಂತಹ ಪ್ರದೇಶದಲ್ಲಿ ಇದಿದೆ, ಬೇಕಾದಷ್ಟು ಭೂಮಿ ಇದೆ, ಅಲ್ಲಿ ಮಾಡ್ಕೊಳ್ಳಿ. ಇಂತಹ ಜನವಸತಿ ತುಂಬಿ ತುಳುಕ್ತಾ ಇರುವಂತಹ ದಕ್ಷಿಣ ಜಿಲ್ಲೆಯಲ್ಲಿ ಹಾಕ್ಬೇಕಿದು. ಇದೊಂದು ಪ್ರಶ್ನೆ. ಮುನೀರ್ ಅವರೇ, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಬಹುಶಃ ನಿಮಗೆ ನಾನು ಮೊನ್ನೆ ಕೂಡ ಈ ನೇತ್ರಾವತಿಗೆ ಸಂಬಂಧಿಸಿದಂತ ಕಾರ್ಯಕ್ರಮವನ್ನ ಮಾಡಿದ್ದೆ. ಒಂದು ಕಡೆಯಲ್ಲಿ ನೇತ್ರಾವತಿಯನ್ನು ಎಳೆದು ಬಯಲಸೀಮೆಯ ಕಡೆಗೆ ಕೊಂಡೋಗಬೇಕು ಅಂತ ಕೆಲವರು ಪಣ ತೊಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಜಿಲ್ಲೆಗೆ ಮಾರಕ ಕೈಗಾರಿಕೆಗಳು ಬಂದು ವಿದೌಟ್ ಸೇಫ್ಟಿ ಇಲ್ಲಿ ಕಾರ್ಯಾಚರಿಸ್ತಾ ಇದೆ, ಜನರ ಜೀವನದ ಮೇಲೆ ಆಟ ಆಡ್ತಾ ಇದೆ. ಸೊ ನಮ್ಮ ಜನಪ್ರತಿನಿಧಿಗಳು ಯಾವತ್ತಿನಂತೆ ಎಲ್ಲಾ ವಿಚಾರದಲ್ಲಿ ಮೌನ ವಹಿಸ್ತಾರೆ, ಬೇಡದ ವಿಚಾರದಲ್ಲಿ ಮಾತ್ರ ಮಾತಾಡ್ತಾರೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. 1 ವರ್ಷದಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಒಂದು ಚೂರು ಬೆಲೆ ಕೊಡುವಂತ ಕೆಲಸವನ್ನ ಜಿಲ್ಲಾಡಳಿತವೂ ಮಾಡ್ತಾ ಇಲ್ಲ, ಸರಕಾರವೂ ಮಾಡ್ತಾ ಇಲ್ಲ. ಸೊ ಏನು ಮಾಡಬೇಕು ಅಂತ ಜೋಕಟ್ಟೆಯ ಜನ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ನಾವು ಏನು ಮಾಡಬೇಕು? ಹೋರಾಟವನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಅಣಕು ಶವಯಾತ್ರೆ ಮಾಡಿದ್ವಿ, ಎಲ್ಲವನ್ನೂ ಮಾಡಿದ್ವಿ. ಸರ್ಕಾರದ ಅಧಿಕೃತ ಇಲಾಖೆಗಳೇ ರಿಪೋರ್ಟ್ ಅನ್ನು ಕೊಟ್ಟಿದೆ, ಇಲ್ಲಿ ಈ ಊರಲ್ಲಿ ಸಮಸ್ಯೆ ಇದೆ ಅಂತ. ಸೊ ಯಾರು ಕೂಡ ಆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸೊ ಇದು ಮುಂದಕ್ಕೆ ಎಲ್ಲೋ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದೇ ಇರುವಂತದ್ದು ಆತಂಕ. ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ